ಜೆಸಿ ಇದರ ನಿರ್ದೇಶಕರಾದಂಥ ಗೀತಾ ಸಾಲ್ದಾನ ಇವರಿಂದ. ಆರಾದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ, ಆರಾದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆಯೇ ಕಾರಣವು. ವಿದ್ಯೆಗೆ ವಿನಯವೇ ಭೂಷಣವು, ಶಾಂತಿಗೆ ಸಹನೆಯೇ ಕಾರಣವು. ನೆಮ್ಮದಿ ಬಾಳಿಗೆ ಸೂತ್ರವು, ನೆಮ್ಮದಿ ಬಾಳಿಗೆ ಸೂತ್ರವು. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ. ಧ್ಯಾನದೊಳೆಮ್ಮನು ಮುಳುಗಿಸಬಾ, ಜ್ಞಾನದೊಳೆಮ್ಮನು ಬೆಳಗಿಸಬಾ. ಧ್ಯಾನದೊಳೆಮ್ಮನು ಮುಳುಗಿಸಬಾ, ಜ್ಞಾನದೊಳೆಮ್ಮನು ಬೆಳಗಿಸಬಾ. ಚೈತನ್ಯ ಬಾಳಿಗೆ ನೀಡಬಾ, ಚೈತನ್ಯ ಬಾಳಿಗೆ ನೀಡಬಾ. ಆರದಿರಲಿ ದೀವಿಗೆ ಬೆಳಕನ್ನು ನೀಡಲಿ ಬಾಳಿಗೆ, ಬೆಳಕನ್ನು ನೀಡಲಿ ಬಾಳಿಗೆ. ವಂದನೆಗಳು ಗೀತಾ ಮೇಡಮ್ ರವರೇ. ಅಂಗ ಸ್ವಾಗತ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ ತ್ಯಾಗಂ ಮರೇಕಳವರಿಂದ. ಆತ್ಮೀಯರೇ, ನಮ್ಮದು ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು JCI ಮಂಗಳ ಗಂಗೋತ್ರಿ ಕೊಣ್ಣಾಜೆ ವತಿಯ ಈ ಒಂದು ಸಂಯೋಜಕತ್ವದಲ್ಲಿ ಈ ಒಂದು ತರಬೇತಿ ಸರಿಸುಮಾರು 6 ತಾರೀಕಿಗೆ ಪ್ರಾರಂಭ ಆಗಿ ನಿನ್ನೆ ತನಕ ಇತ್ತು. ನಿಮಗೆಲ್ಲ ಗೊತ್ತಿದೆ, ಮಳೆಯಿಂದಾಗಿ ಒಂದು 5 ದಿನ ಸರಿಯಾಗಿ ತರಬೇತಿಯನ್ನು ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಒಂದು ಇದಿತ್ತು, ಯೋಜನೆ ಇತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದು ಅಂತೇಳಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ ಈಗ ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಆಗಿ ಮೂಡಿ ಬಂತು. ಅದು ಮಾತ್ರ ಅಲ್ಲದೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೂಡ ನಮ್ಮ ಪದಾಧಿಕಾರಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರುಗಳನ್ನು ಕೂಡ ತಂದಿದ್ದಾರೆ. ಇವತ್ತು ಈ ಒಂದು ವಾಲಿಬಾಲ್ ತರಬೇತಿ ಶಿಬಿರ ಸ್ಥಳೀಯ ಮಕ್ಕಳಿಗೆ, ಅದು ಕೂಡ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ ವಿಭಾಗಕ್ಕೆ ಮಾಡಬೇಕು ಅಂತೇಳಿ ನಮ್ಮ ಮೀಟಿಂಗ್ ಸಭೆಯಲ್ಲಿ ನಿರ್ಣಯ ಆಯಿತು. ಅದೇ ರೀತಿಯಲ್ಲಿ ಪ್ರತಿದಿನ ಸಂಜೆ ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಕ್ರೀಡಾಂಗಣದಲ್ಲಿ ಈ ವಾಲಿಬಾಲ್ ತರಬೇತಿಯನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬಂದೆವು. ಏನೇ ಆಗಲಿ, ಮಳೆ ಬಂತು, ಹಾಗಾಗಿ ಆಗಲಿಲ್ಲ ಸರಿಯಾಗಿ. ಆದರೂ ಕೂಡ ನಿಮಗೆಲ್ಲ ಗೊತ್ತಿದ್ದ ಹಾಗೆ 2 ವರ್ಷಗಳಿಂದ ಕೊರೋನಾ ಬಂದು ಇವತ್ತು ಏನಾಗಿದೆ ಅಂದರೆ ಮಕ್ಕಳಿಗೆ ಯಾವುದರಲ್ಲಿ ಕೂಡ ಬೇಸಿಕ್ ಇಲ್ಲ ಅಂತಂದರೆ ವಾಲಿಬಾಲ್ ಮಾತ್ರ ಅಲ್ಲ, ಓದೋದ್ರಲ್ಲಿ ಕೂಡ ಇವತ್ತು ಪಾಠವನ್ನು ಓದಿ ಅಂತೇಳಿ ಸುಲಲಿತವಾಗಿ ಓದಿ ಅಂತ ಹೇಳಿದ್ರೆ ಓದಲಿಕ್ಕೆ ಬರುವುದಿಲ್ಲ ಮಕ್ಕಳು, ಅಷ್ಟು ಹಿಂದೆ ಇದ್ದಾರೆ. ಹಾಗಾಗಿ ಸ್ಪೋರ್ಟ್ಸ್ ಎನ್ನುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತದೆ. ಇವತ್ತು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಹೇಳಿದರೆ ಕ್ರೀಡೆ ಅವಿಭಾಜ್ಯ ಅಂಗ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೂಡ ಕ್ರೀಡೆಯನ್ನು ಪ್ರಮುಖ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆಪ್ಪ ಅಂತಂದರೆ ಕ್ರೀಡೆಯಿಂದ ಮಕ್ಕಳಿಗೆ ಏಕಾಗ್ರತೆ ಬರುತ್ತೆ, ದೈಹಿಕ ಸಾಮರ್ಥ್ಯ ಆಗುತ್ತದೆ, ಬೌದ್ಧಿಕ ಸಾಮರ್ಥ್ಯ ಆಗ್ತದೆ, ಆಧ್ಯಾತ್ಮಿಕವಾಗಿ ಕೂಡ ಅವ್ರು, ಯಾಕೆಂದರೆ ಅದರಲ್ಲಿ ಯೋಗ ಇದೆಲ್ಲ ಬರ್ತದೆ. ಏನೇ ಆಗಲಿ, ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ತರಬೇತುದಾರರು. ಮಕ್ಕಳೆಲ್ಲ ಒಳ್ಳೆ ರೀತಿಯಲ್ಲಿ ಆ ತರಬೇತಿಯನ್ನು ಪಡೆದುಕೊಂಡಿದ್ದೀರಿ. ಇವತ್ತು ಸಂಸ್ಥೆ ವಾಲಿಬಾಲ್, ನಮ್ಮ ಉಳ್ಳಾಲ ವಾಲಿಬಾಲ್ ಸಂಸ್ಥೆ ಅಸೋಸಿಯೇಷನ್ ಸಂಸ್ಥೆ ಇದು ಹುಟ್ಟುಕೊಂಡು ಒಂದು 8 ತಿಂಗಳಾದರೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಅಂತರ್ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಕೂಡ ಹಸೆಗೊಳಿಯಲ್ಲಿ ಮಾಡಿ ಬಹಳ
ನಮಗೆಲ್ಲರಿಗೂ ಇಡೀ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ. ನಮ್ಮ ವಾಲಿಬಾಲ್ ಇಲ್ಲಿ ತರಬೇತಿಯನ್ನು ಪಡ್ಕೊಂಡಂಥ ತುಂಬ ಮಂದಿ ಇವತ್ತು ರಾಷ್ಟ್ರ ಮಟ್ಟದ ಇದರಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವತ್ತು ಇದರೊಟ್ಟಿಗೆ ನಿಮಗೆಲ್ಲರಿಗೂ ಟೀ ಶರ್ಟನ್ನು ಕೊಡಲಿಕ್ಕೆ ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಒಬ್ಬ ನಾಗೇಶ್, ನಮ್ಮ ದಿವಂಗತ ನಾಗೇಶ್ ಅವರ ಶಿಷ್ಯ, ಅವನ ಹೆಸರೇ ಹೇಳಬಾರ್ದು ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ಮಕ್ಕಳಿಗೆ ಸುಮಾರು 70 ಮಕ್ಕಳಿಗೆ ಟೀ ಶರ್ಟನ್ನು ಕೂಡ ಕೊಟ್ಟಿರುವಂಥದ್ದು, ಅದು ಇವತ್ತು ಹಸ್ತಾಂತರ ಆಗ್ತದೆ. ಮತ್ತು ಖೇಲೋ ಇಂಡಿಯಾದಲ್ಲಿ ಭಾಗವಹಿಸಿದಂಥ ನವ್ಯ ನಮ್ಮ ಮುಂದೆ ಇದ್ದಾರೆ. ಬಹಳ ಮಂಗಳ ಸ್ಪೋರ್ಟ್ಸ್ ಕ್ಲಬ್ಬಿನ ಒಂದು ಒಳ್ಳೆಯ ಅತ್ಯುತ್ತಮ ಆಟಗಾರ್ತಿ ವಾಲಿಬಾಲಲ್ಲಿ. ಅವಳಿಗೆ ಕೂಡ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ತರಬೇತಿಯನ್ನು ನೀಡಿದಂಥ ಸುರೇಖ ಆಗಿರ್ಬೋದು, ಪ್ರಭತ್ ಅವರಾಗಿರ್ಬೋದು, ಪುರುಷೋತ್ತಮ ಅವರಿಗೆ ಕೂಡ ಒಂದು ಸಣ್ಣ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಂಯೋಜಿಸಲ್ಪಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬರಬೇಕು ಅಂತ ನಾವು ಯಾವುದೇ ನೀವು ನೋಡಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಸ್ಥಳೀಯರನ್ನೇ ಕರೆಯುವುದು ನಾವು ಹೆಚ್ಚಿಗೆ. ಸ್ಥಳೀಯರನ್ನು ಯಾಕೆ ಅಂತಂದರೆ ನಮ್ಮ ಸ್ಥಳೀಯರಿಗೆ ಒಂದು ನಮ್ಮ ಬಗ್ಗೆ ಪರಿಚಯ ಇರ್ತದೆ, ನಮ್ಮ ಸಂಸ್ಥೆಯ ಬಗ್ಗೆ ಪರಿಚಯ ಇರ್ತದೆ. ಮತ್ತು ಅವರನ್ನು ನಿಮಗೆ ಗುರುತಿಸ್ಕೊಂಡಾಗ ಅವರಿಗೂ ಒಂದು ಇಂಥ ಮಕ್ಕಳು ನಮ್ಮ ಈ ಒಂದು ಪರಿಸರದಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಎನ್ನುವಂಥದ್ದನ್ನು ಸರಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಸುಲಭ ಆಗ್ತದೆ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಸ್ಥಳೀಯರನ್ನು ಇವತ್ತು ಅತಿಥಿಗಳಾಗಿ ಕೇಳಿದ್ದೇವೆ. ಮುಖ್ಯವಾಗಿ ಇವತ್ತು ನಮ್ಮ ಪ್ರಶಾಂತ್ ಕಾಜವರು ಹಲವಾರು ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ದೇವಸ್ಥಾನ ಆಗಿರ್ಬೋದು, ಹಲವಾರು ದೇವಸ್ಥಾನ ಒಂದೆರಡಲ್ಲ ಅವರು ಮಾಡಿದ್ದಂಥದ್ದು. ರಾಜಕೀಯ ಒಂದು ಕಡೆ ಉಂಟು, ರಾಜಕೀಯದಲ್ಲಿ ಇವತ್ತು ಮುಡಿಪು ಕಾಂಗ್ರೆಸ್ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನು ಮಾಡಿದವರು, ಸಾಮಾಜಿಕ ಮುಖವಾಗಿ ಚಿಂತನೆ ಮಾಡುವವರು. ಏನಾದರೂ ಒಂದು ಹೆಲ್ಪ್ ಆಗಬೇಕು ಅಂತಾದರೆ ನಾವು ಅವರ ಹತ್ರ ವಿಚಾರಣೆ ಮಾಡ್ತೇವೆ, ಹೇಗೆ ಪ್ರಶಾಂತನ ಮಾಡ್ಬೋದಾ, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು. ದೇವಸ್ಥಾನದ ಬಗ್ಗೆ ಬಹಳ ಅಪಾರವಾದ ಗೌರವವನ್ನು ಪ್ರೀತಿಯನ್ನು ಇಟ್ಕೊಂಡು, ಅವರ ತಂದೆಯವರು ಕೂಡ ಅಷ್ಟೇ, ವೆಂಕಪ್ಪ ಕಾಜೆಯವರಂದ್ರೆ ಎಲ್ಲರಿಗೂ ಪರಿಚಯಸ್ಥರು, ಅಷ್ಟು ಹಿರಿಯರು, ಮಾರ್ಗದರ್ಶಕರು ಅವರು ಅಂತ. ಅವರ ಕುಟುಂಬಸ್ಥರು ಬಹಳ ಒಳ್ಳೆಯ ಗೌರವಿತರು. ಇವತ್ತು ಪ್ರಶಾಂತ್ ಕಾಜೆಯವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಖಂಡಿತ ಬರ್ತೇನೆ ಮಾಸ್ಟರ್ ಅಂತೇಳಿ ಮೊನ್ನೆ ಬರಲಿಕ್ಕೆ ಆಗಲಿಲ್ಲ, ಇವತ್ತು ಸಮಯಕ್ಕೆ ಸಂದರ್ಭಯೋಚಿತವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ರಾಧಾಕೃಷ್ಣ, ನಮ್ಮ ಉಪಾಧ್ಯಕ್ಷರು ರಾಧಾಕೃಷ್ಣ ರೈಗಳು ಬಂದು ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊರುವರು ಅತಿಥಿಗಳು ಅಂತ ಹೇಳುವುದಕ್ಕಿಂತ ನಮ್ಮ ಸಂಸ್ಥೆಯಲ್ಲಿ ಕೂಡ ಅವರನ್ನು ಕೂಡ ಸಲಹೆಗಾರರಾಗಿ ಮಾಡಿಕೊಳ್ಳುವಂಥ ಚಿಂತನೆ ಇದೆ ನಮ್ಮ ವಾಲಿಬಾಲ್ ಎಲ್ಲ ಸಂಘಟನೆಗಳಲ್ಲಿ. ಯಾಕೆಂತಂದರೆ ನಾನು ಬೆಳೀಲಿಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಅದು ರವೀಂದ್ರ ಮಾಸ್ಟ್ರು. ಹಾಗಾಗಿ ಈಗ ಅವರು ರಿಟೈರ್ಡ್ ನಿವೃತ್ತರಾದರೂ ಕೂಡ ನಾವು ಎಲ್ಲ ನಾವು ಅವರು ಎಲ್ಲೆಲ್ಲ ತೊಡಗಿಸ್ಕೊಂಡ್ರು ನಾವು ಹಾಗೇನೆ ಈಗ ಅವರನ್ನೆಲ್ಲ ನಾವು ಕರೆಯುವಂಥದ್ದು. ಹಾಗೆ ಅವರು ನಮ್ಮನ್ನು ಕುತ್ಕೊಳ್ಳಿಕ್ಕೆ ಬಿಡಲಿಲ್ಲ ಶಾಲೆಯಲ್ಲಿ, ಎಲ್ಲ ಸಮಾಜಮುಖಿ ಸಂಘಟನೆಗಳಲ್ಲಿ ಕರೆದುಕೊಂಡೇ ಹೋಗ್ತಾ ಇದ್ರು ಅವರ ಕಾರಲ್ಲಿ. ಇವತ್ತು ನಾವೇನು ಮಾಡೋದು, ಇವತ್ತು ಕೂಡ ಅವರನ್ನು ನಾವು ಬಿಡುವುದೇ ಇಲ್ಲ, ಲೈಫ್ ಲಾಂಗ್ ನಾವು ಇರೋ ತನಕ ಬಿಡುವುದಿಲ್ಲ. ಹಾಗೆ ಅಂತ ರವೀಂದ್ರ ಮಾಸ್ಟರ್ ನಿವೃತ್ತ ಮುಖ್ಯೋಪಾಧ್ಯಾಯರು, ಎಲ್ಲ ರೀತಿಯಲ್ಲಿ ಕೂಡ ನಮಗೆ ತನುಮನ ಧನ ಸಹಕಾರ ಮಾಡ್ತಾ ಬಂದವರು. ನನ್ನ ಮಾರ್ಗದರ್ಶಕರು ಆಗಿರುವಂಥ ರವೀಂದ್ರ ಇ ಕಲ್ಲಿಮಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಬಯಸ್ತೇನೆ. ಅವರಿಗೆ ಮತೀನ್ ಅವರು ಬಂದು ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ಹೇಳಿ. ಮತ್ತೆ ನಮ್ಮ ಮತ್ತೊರವರು ಆನಂದ ಕೆ ಸೇಗೋಳಿ ಅವರು, ನಮ್ಮ ಸಲಹೆಗಾರರು, ಅವರು ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾತ್ರ ಅಲ್ಲದೆ ಅವರು ಕೂಡ ನಮ್ಮ ಸಂಘಟನೆಗಳಿಗೆ, ಮಕ್ಕಳಿಗೆ ವಿಶೇಷವಾಗಿ ಒಳ್ಳೆ ಟ್ರೈನರ್ ಕೂಡ ಹೌದು. ಎಲ್ಲ ಕಾರ್ಯಕ್ರಮಗಳಿಗೆ ಕರೆದಾಗ ಬಹಳ ಪ್ರೀತಿ ಇಟ್ಟು ಬರುವವರು. ಅದು ಮಾತ್ರ ಅಲ್ಲದೆ ಅವರು ಕೂಡ ಹಲವಾರು ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಸಂಘಟನೆಗಳಲ್ಲಿ ವೃತ್ತಿಯಲ್ಲಿ ನಿವೃತ್ತರಾದರೂ ಕೂಡ ಪ್ರವೃತ್ತಿಯಲ್ಲಿ ಒಂದು ದಿನ ಮನೆಯಲ್ಲಿ ಇರುವುದಿಲ್ಲ ಮನುಷ್ಯ. ಇಬ್ಬರನ್ನು ಕೂಡ ನೋಡ್ಬೋದು, ರವೀಂದ್ರ ಮಾಸ್ಟ್ರು ಮತ್ತು ಒಂದು ಆನಂದ ಮಾಸ್ಟ್ರು. ಬಹಳ ಇವತ್ತು ರಿಟೈರ್ಡ್ ಆದವರು ನಿಮಗೆ ಲೆಕ್ಕಕ್ಕೆ ಸಿಗುವುದಿಲ್ಲ, ಸಿಕ್ಕಿದ್ರು ಅವ್ರ ಮನೆಯಲ್ಲಿ ಇಷ್ಟೊತ್ತಿಗೆ ಧಾರಾವಾಹಿಯಾಗಿ ಕೆಲವರು ಕೂತ್ಕೊಂಡಿರ್ಬೋದು. ಆದರೆ ಇವರು ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದ್ದಾರೆ ನಮ್ಮ ಆನಂದ ಕೆ ಸೇಗೋಳಿ ಅವರು. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ದಿಲೀಪ್ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತವರು ನಮ್ಮ ಉಪಾಧ್ಯಕ್ಷರು ಹೈದರ್ ಕೈರಂಗಳ ಅವರು. ಹೈದರ್ ಕೈರಂಗಳ ಅಂತ ಹೇಳಿದರೆ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೇವೆ. ನಮ್ಮ ಹೈದರ್ ಅವರು ಮುಟ್ಟದ ಕ್ಷೇತ್ರ ಇಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ತಾನು ತೊಡಗಿಸಿಕೊಂಡು ಈ ವಾಲಿಬಾಲ್ ಸಂಘಟನೆ ನಾನು ಸ್ವಲ್ಪ ತಡವಾಗಿದೆ, ಯಾಕೆಂದರೆ ಎಲ್ಲ ಸಂಘಟನೆಗಳು ತುಂಬ ಇದ್ದೇವೆ, ಇದನ್ನು ಕೂಡ ಎಳೆದು ಮೈ ಮೇಲೆ ಹಾಕಿಕೊಂಡ್ರೆ ಕಷ್ಟ ಆಗ್ತದೆ ಅಂತ ನಾನು ಸ್ವಲ್ಪ ಹಿಂದೆ ಹೆಜ್ಜೆ ನಿಧಾನ ಇಡುವಾಗ ಹೈದರ್ ಅವರು ಫಾಸ್ಟಾಗಿ ಇಟ್ಟು ನಮ್ಮನ್ನೇ ಒಂದು ಅಧ್ಯಕ್ಷ ಅಂತ ಮಾಡಿ ಎಲ್ಲ ಕಾರ್ಯಕ್ರಮಗಳಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಬಂದವರು ಹೈದರ್ ಕೈರಂಗಳ ಅವರು. ನಮ್ಮೊಳಗೆ ಒಳ್ಳೆಯ ಸ್ನೇಹಿತರು ಕೂಡ ಹೈದರ್ ಅವರೇ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಸುರೇಖಾ ಅವರು ಬಂದು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.
ಹಾಗೆ ಇವತ್ತು ಒಂದು ಒಳ್ಳೆಯ ಕ್ರೀಡಾಪಟು ಮಕ್ಕಳೇ ನೀವೆಲ್ಲ ನೋಡ್ತಾ ಇದ್ದೀರಿ, ನೀವು ಕೂಡ ಒಂದು ಒಳ್ಳೆಯ ಅದ್ಭುತವಾದಂಥ ಕ್ರೀಡಾಪಟು ವಾಲಿಬಾಲ್ ಪಟುಗಳು ಆಗಬೇಕು. ಇವತ್ತು ನಮ್ಮ ನವ್ಯ ಅವರು ಒಂದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬೇಕು ಅಂತಂದ್ರೆ ಅವರ ಫ್ಯೂಚರ್ ಹೀಗೆ ಇರಲ್ಲ, ಇನ್ನು ತುಂಬಾ ಮುಂದುವರಿಯುತ್ತದೆ. ಇನ್ನು ನವ್ಯ ಅವರು ಹೇಗೆಲ್ಲ ಅವರ ಫ್ಯೂಚರ್ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಇವತ್ತು ವಾಲಿಬಾಲ್ ಅಲ್ಲಿ ಒಳ್ಳೆ ಕೋಟ ಇದೆ, ಬೇರೆ ಬೇರೆ ವ್ಯವಹಾರದಲ್ಲಿ ಕೋಟಗಳು, ಸಂಘ ಸಂಸ್ಥೆಯಲ್ಲಿ ತುಂಬಾ ಕೋಟಗಳು ಕೂಡ ಇದೆ. ಅದರಿಂದಲೂ ಕೂಡ ನೀವು ಸರ್ಕಾರಿ ಉದ್ಯೋಗಗಳನ್ನು ಕೂಡ ಪಡೆದುಕೊಳ್ಬಹುದು. ಕೇವಲ ಸರ್ಕಾರಿ ಉದ್ಯೋಗ ಮಾತ್ರ ಅಲ್ಲದೆ ಒಳ್ಳೆ ಟ್ರೈನರ್ ಆಗ್ಬೋದು NIS ಎಲ್ಲ ಮಾಡಿದರೆ. ಏನಾಗ್ಲಿ, ಇವತ್ತು ನವ್ಯ ಅವರ ತಂದೆಯವರು ನಮ್ಮ ಉಮೇಶ್ ಮೂಲ್ಯ ಅವರು ಒಂದು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಮಾರ್ಗದರ್ಶನ ಕೊಟ್ಟ ಕಾರಣ ಆ ಮಗಳನ್ನ ವಾಲಿಬಾಲ್ ಆಡಬೇಕು ಅಂತೇಳಿ ಪ್ರೋತ್ಸಾಹ ಮಾಡಿದ ಕಾರಣ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ನವ್ಯ ಅವರು. ಈ ನೆಲೆಯಲ್ಲಿ ಅವರ ತಂದೆಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಉಮೇಶ್ ಅವರೇ, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನವ್ಯ ಅವರಿಗೂ ಸ್ವಾಗತ. ಸಾಧನೆಯನ್ನ ಮಾಡಿದ್ದಾರೆ, ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇದೆ. ನಮ್ಮ ಉಪಾಧ್ಯಕ್ಷರು, ಎಲ್ಲ ಸದಸ್ಯರು, ವಿಶೇಷವಾಗಿ ನಮ್ಮ ನಿರ್ದೇಶಕರು JCI ಸಂಸ್ಥೆಯ ಗೀತಾ ಜುಡಿಸ್ ಸಲ್ದಾನ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತ. ನಮ್ಮ ಎಲ್ಲ ವಾಲಿಬಾಲ್ ಸಂಘಟನೆಯ ಪದಾಧಿಕಾರಿಗಳಿಗೂ ಸ್ವಾಗತ ಬಯಸುತ್ತಾ, ಈಗಾಗಲೇ ಪ್ರಭಾತ್ ಅವರಿದ್ದಾರೆ ಮತ್ತೆ ಸುರೇಖಾ ಅವರು ಇದ್ದಾರೆ, ಅವರಿಗೆಲ್ಲರಿಗೂ ಸ್ವಾಗತ ಬಯಸ್ತಾ ಸ್ವಾಗತ ಕಾರ್ಯಕ್ರಮ ಕೊನೆಗೊಳಿಸ್ತೇನೆ. ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ದೃಶ್ಯ ಮಾಧ್ಯಮದಂತ ಹೊಸಕುರಳು ಬಳಗ ಕೂಡ ನಮ್ಮೊಂದಿಗಿದೆ, ಅವರಿಗೂ ಸ್ವಾಗತ. ಎಲ್ಲರನ್ನೂ ಅತ್ಯಂತ ಗೌರವದಿಂದ ಸ್ವಾಗತಿಸಿದಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ತ್ಯಾಗಂ ಸರ್ ಅವರೇ, ತಮಗೂ ಸಹ ಅತ್ಯಂತ ಆದರಣೀಯವಂತ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಕಾರ್ಯಕ್ರಮದ ಮುಂದೆ ಒಂದು ಪ್ರಸ್ತಾವಿಕ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಹೈದರ್ ಕೈರಂಗ್ಲ ಇವರಿಂದ. ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಇದರ ನೇತೃತ್ವದಲ್ಲಿ ಪ್ರತಿ ತಾಲೂಕಲ್ಲಿ ಕೂಡ ಹೊಸ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ರಚನೆಯಾಗಬೇಕೆಂಬ ನಿಲುವನ್ನು ಮುಂದಿಟ್ಟಾಗ ಎಲ್ಲ ತಾಲೂಕುಗಳಲ್ಲಿಯೂ ವಾಲಿಬಾಲ್ ಅಸೋಸಿಯೇಷನ್ ರಚನೆ ಆಗಿದೆ. ಉಳ್ಳಾಳ ತಾಲೂಕಲ್ಲಿ ರಚನೆ ಆಗಿಲ್ಲ ಅಂತಕ್ಕಂಥ ಒಂದು ರೀತಿಯ ಪ್ರಶ್ನಾರ್ಥಕ ಮಾತುಗಳು ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಸಭೆಯಲ್ಲಿ ನಮಗೆ ಪ್ರಸ್ತಾಪವಾಯಿತು. ಕಾರಣ ಇಷ್ಟೇ, ಆವಾಗ ಉಳ್ಳಾಳ ತಾಲೂಕು ಘೋಷಣೆ ಆದಷ್ಟೇ ಬಂಟ್ವಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂದಿತ್ತು. ಆದರೆ ಎಲ್ಲರ ಒತ್ತಾಯವನ್ನು ಮನಗಂಡು ಹಿಂದೆ ಬೀಳ್ಬಾರ್ದು ಎಂಬ ಸದುದ್ದೇಶದಿಂದ ಮುಡಿಪು ಜನಶಿಕ್ಷಣ ಟ್ರಸ್ಟ್ ಎಂಬಲ್ಲಿ ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ನ ರಚನೆಯನ್ನು ಮಾಡಲಾಯಿತು. ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಗೂ ಸಮಾಜಾಸಕ್ತ ಬಾಂಧವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕೆಂತಕ್ಕಂಥ ಪ್ರಶ್ನೆಗಳು ನಮ್ಮೊಳಗೆ ಉದ್ಭವಿಸಿದಾಗ ನಮಗೆ ಯಾವುದೇ ಮುಚ್ಚುಮರೆ ಇಲ್ಲದೆ, ಯಾವುದೇ ಪ್ರಶ್ನೆಗಳಿಲ್ಲದೆ ನಮ್ಮೆಲ್ಲರ ಒಂದೇ ವಾಕ್ಯವಾಗಿತ್ತು ತ್ಯಾಗಂ ಹರೇಕಳ ಎಂಬುದಾಗಿ. ನಮಗೆ ಈಗ ಹೆಮ್ಮೆ ಆಗ್ತಿದೆ, ಆವತ್ತು ಜನಶಿಕ್ಷಣ ಟ್ರಸ್ಟ್ ಅಲ್ಲಿ ಬಿತ್ತಿದ ಬೀಜ ಮೊಳಕೆ ಹೊಡೆದಿದೆ, ಸಸ್ಯ ಆಗುತ್ತಿದೆ, ಬೆಳೆಯುತ್ತಿರೋ ಮರ ಆಗ್ತಿದೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಸಸ್ಯ ಆಗಿದೆ ಎಂಬುದನ್ನು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ಕಾರಣ ಇಷ್ಟೇ, ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅಸ್ತಿತ್ವಕ್ಕೆ ಬಂದಿದೆ. ನಾವು ಹೆಮ್ಮೆಯಿಂದ ಹೇಳಲಿಕ್ಕಿಲ್ಲ, ಆದರೂ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ಪ್ರತಿಯೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ಸಂಘಟಿಸಿದಂಥ ಕೀರ್ತಿ ಇವತ್ತಿರುವುದಾದರೆ ಅದು ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ಗೆ ಇರುತ್ತದೆ ಎಂಬುದನ್ನು ನಾನು ಇವತ್ತು ಸ್ಪಷ್ಟವಾಗಿ ಹೇಳಬಲ್ಲೆ. ತ್ಯಾಗಂ ಹರೇಕಳ್ರ ಒಡನಾಟ ಬಹಳ ವರ್ಷದ ಹಿಂದಿನದ್ದು. ಆದರೆ ನಿರಂತರವಾಗಿ ಅವರೊಟ್ಟಿಗೆ ಸಾಮೀಪ್ಯದಿಂದ ನಾನಿದ್ದದ್ದು ಈ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ನಂತರ. ಅವರು ಕಳೆದ ಸಲ ವಾಲಿಬಾಲ್ ಪಂದ್ಯಾಟ ನಡೆಯಿತು.
ಬೇರೆ ಬೇರೆ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಕ್ರೀಡಾಮುಖಿಯಾಗಿ ನಡೆಯಿತು. ನಾನು ಅವರೊಂದಿಗೆ ಒಡನಾಡಿದ ದಿನಗಳನ್ನು ನೆನಪಿಸಿದಾಗ ನನಗೆ ಆಶ್ಚರ್ಯ ಆಗಿತ್ತು. ಆ ವ್ಯಕ್ತಿಗೆ ಬಿಡುವಿಲ್ಲ. ಎಲ್ಲ ಸಂಘ ಸಂಸ್ಥೆಗಳಲ್ಲಿಯೂ ಅವರು ಮುಖ್ಯವಾಹಿನಿಯಲ್ಲಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೊಳಗಿಸಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತು ನೂರಾರು ಕ್ರೀಡಾಪಟುಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕಳುಹಿಸಿದಂಥ ಕೀರ್ತಿ ಅವರದ್ದು. ಇವತ್ತು JCಯಲ್ಲಿದ್ದಾರೆ, ಅಧ್ಯಕ್ಷರಾಗಿದ್ದರು. ಒಂದು ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ರೂ ಕೂಡ ವಾಲಿಬಾಲ್ ಅಂತಕ್ಕಂಥ ಒಂದು ಕ್ರೀಡೆ ಬಂದಾಗ ಅವರು ರಾತ್ರಿ ಹಗಲೆನ್ನದೇ ಇದರಲ್ಲೇ ಮುಳುಗಿದ್ರು. ಅವರ ಮನೆಯಿಂದ ಫೋನ್ ಬರ್ತದೆ, ಮಗುವಿಗೆ ಹುಷಾರಿಲ್ಲ ಅಂತ. ಮಗುವಿನ ಹುಷಾರಿಲ್ಲ ಅಂತೇಳಿ ಕೂಡಲೇ 5 ನಿಮಿಷದಲ್ಲಿ ಮಗುವನ್ನು ನೋಡಿ ಬರ್ತಾರೆ, ಎತ್ತುತ್ತಾರೆ, ಮುದ್ದಾಡ್ತಾರೆ. 5 ನಿಮಿಷದಲ್ಲಿ ಅಲ್ಲಿಂದ ಓಡಿ ಬರ್ತಾರೆ, ಇಲ್ಲಿ ಕಾರ್ಯಕ್ರಮ ಆಗಬೇಕು. ಇದು ನಾನು ಅವರಲ್ಲಿ ನೋಡಿದಂಥ ಸತ್ಯ. ಅಂದ್ರೆ ಒಬ್ಬ ಜವಾಬ್ದಾರಿಯನ್ನು ಪಡೆದ ನಂತರ ಒಬ್ಬ ವ್ಯಕ್ತಿಯ ಸಂಘ ಸಂಸ್ಥೆಯನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬೇಕು ಎಂಬುದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ತ್ಯಾಗಂ ಹರೇಕಳ. ನಾನು ಇವತ್ತು ಅವರ ಮುಖಸ್ಥಿತಿಯನ್ನು ಹೇಳುವುದಿಲ್ಲ. ಯಾಕೆಂತ ಹೇಳಿದ್ರೆ, ಒಂದು ಜವಾಬ್ದಾರಿಯನ್ನು ವಹಿಸಿದ ನಂತರ ಅವ ಯಾವ ರೀತಿಯಲ್ಲಿ ಇರ್ತಾರೆ ಮತ್ತು ಯಾವ ರೀತಿಯಲ್ಲಿ ಜನರನ್ನ ಒಟ್ಟು ಸೇರಿಸಿ ಆ ಸಂಸ್ಥೆಯನ್ನ ಮುನ್ನಡೆಸಲಿಕ್ಕೆ ಹೋಗ್ತಾನೆ ಎಂಬುದಕ್ಕೆ ತ್ಯಾಗಂ ಹರೇಕಳ ಸಾಕ್ಷಿ ಎಂಬುದನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇಕ್ಬಾಲ್ ಕೈರಂಗಳರವರು ಆ ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮಲ್ಲಿ ಆ ವಾಲಿಬಾಲ್ ಅಸೋಸಿಯೇಷನ್ನ ಸಾಮಾಜಿಕ ಜಾಲತಾಣದ ಗುಂಪಿನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅವರು ಹೇಳ್ತಾರೆ, ಅವರು ಬೆಳಿಗ್ಗೆ ನಾನು ಅವರನ್ನು ನೋಡ್ತೇನೆ, ಅವರು ದೂರಧ್ವನಿಯಲ್ಲಿ ಇರ್ತಾರೆ. ದೂರಧ್ವನಿಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಾಲಿಬಾಲ್ನ ಯಾವುದಾದ್ರೂ ಒಬ್ಬ ಆಟಗಾರನಿಗೆ ದೂರಧ್ವನಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಅವರು ವಿದೇಶಕ್ಕೋ ಬೇರೆ ಬೇರೆ ಕಡೆಗಳಿಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ವಿಷಯ ಇರುವುದು ವಾಲಿಬಾಲ್ ಮಾತ್ರ, ಬೇರೆ ವಿಷಯವೇ ಇರುವುದಿಲ್ಲ. ಒಬ್ಬ ವ್ಯಕ್ತಿ ವಾಲಿಬಾಲ್ ಅನ್ನು ಎಷ್ಟು ಹತ್ತಿರಕ್ಕೆ ಹಚ್ಚಿದ್ದಾನೆ ಅಂತ ಹೇಳಿದ್ರೆ, ಲೆಜೆಂಡ್ ಲೈವ್ ಚಾಟ್ ಅಂತಕ್ಕಂಥ 400-500 ಆಟಗಾರರು ಇರುವಂತಹ ಈ ರಾಜ್ಯದ ಗುಂಪುಗಳ ಸಾಮಾಜಿಕ ಜಾಲತಾಣ ಗುಂಪಿನಲ್ಲಿ ಒಬ್ಬ ಸೇರ್ಪಡೆಗಾರನಾಗಿ ಆತ ಗುಂಪನ್ನು ನಿಭಾಯಿಸುವಂತ ರೀತಿ ಮೆಚ್ಚತಕ್ಕಂಥದ್ದು. ನಾನು ಇವತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಸ್ವಾತು ಕೊಟ್ಟಂತ ಇಕ್ಬಾಲ್ ಕೈರಂಗರವರನ್ನ ಅಭಿನಂದಿಸಲಿಕ್ಕೆ ಇಷ್ಟ ಬಯಸ್ತಾ ಇದ್ದೇನೆ. ಇದನ್ನು ನಾನು ಯಾಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಅವರ ಕಾರ್ಯಕ್ರಮಕ್ಕೆ ನಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸದೇ ಇದ್ದಲ್ಲಿ ಅವರು ಕುಂಠಿತರಾಗುವುದಿಲ್ಲ, ಆದರೆ ನಾವು ತಪ್ಪು ಮಾಡ್ತೇವೆ ಅನ್ನೋದನ್ನ ನನ್ನ ಭಾವನೆ. ಅವರ ಜೊತೆಯಲ್ಲಿ ಇರ್ತಕ್ಕಂಥ ಶಾರೀರಿಕ ಶಿಕ್ಷಕರು ಸರ್, ಅವರ ಜೊತೆಯಲ್ಲಿ ಇರ್ತಕ್ಕಂಥ ಶಾರೀರಿಕ ಶಿಕ್ಷಕರು, ಅವರ ಜೊತೆಯಲ್ಲಿ ಇರ್ತಕ್ಕಂಥ ಅವರ ಒಡನಾಡಿಗಳು, ಉಳ್ಳಾಳ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಬಹಳ ನಿಷ್ಠುರವಾಗಿ, ಬಹಳ ಕ್ರೀಡಾ ಬಾಳ್ವೆಯಿಂದ, ಸಹೋದರತೆಯಿಂದ ಇವರ ಜೊತೆ ಸೇರಿ ಒಂದು ಕ್ರೀಡಾ ಕ್ಷೇತ್ರವನ್ನ ಕ್ರೀಡಾ ಕ್ಷೇತ್ರಕ್ಕೆ ಗೌರವವನ್ನು ಕೊಡುವಂಥ ರೀತಿಯನ್ನು ನೋಡುವಾಗ ನನಗೆ ಹೆಮ್ಮೆ ಆಗುವುದು. ನಾನು ಕೂಡ ಈ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇದ್ದೇನೆ ಅಂತಕ್ಕಂಥ ಹೆಮ್ಮೆ ನನಗಾಗ್ತದೆ. ಇದು ನಾನು ಕಂಡುಕೊಂಡಂಥ ಸತ್ಯ. ಇವತ್ತು ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ನೋಡ್ಬೋದು, ಕ್ರೀಡಾ ಕ್ಷೇತ್ರಗಳಲ್ಲಿ ಯಾವುದು ಸರಿಯಾಗಿ ಹೋಗುವುದನ್ನು ನಾನು ಕಾಣಲಿಲ್ಲ. ಯಾವ ಕ್ಷೇತ್ರವೂ ಕೂಡ ಅಲ್ಲಿ ಯಾವುದಾದ್ರೂ ರೀತಿಯ ಅಪಸ್ವರಗಳಿರ್ತದೆ, ಆದರೆ ಕ್ರೀಡಾ ಕ್ಷೇತ್ರದಲ್ಲಿಯೂ ಅದು ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಅದಕ್ಕೆ ಅವಕಾಶ ಕೊಡದಂಥ ರೀತಿಯಲ್ಲಿ ಮುನ್ನಡೆಸಿದಂಥ ಉಳ್ಳಾಳ ವಾಲಿಬಾಲ್ ಅಸೋಸಿಯೇಷನ್ಗೆ ನಾನು ಚಿರ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಇವತ್ತು ರಾಧಾಕೃಷ್ಣರಾಯ ಹರೇಕಲ್ರವರು, ಅವರ ಜೊತೆ ಒಡನಾಡಿದಂಥ ತ್ಯಾಗಂ ಹರೇಕಲ್ರವರು, ಅದೇ ರೀತಿಯಾಗಿ ಆನಂದ ಮಾಸ್ಟರ್ ಜೊತೆ ಒಡನಾಡಿದಂಥ ತ್ಯಾಗಂ ಹರೇಕಲ್ರವರು, ಇಷ್ಟು ವೇಗವಾಗಿ ಇಷ್ಟ ಕಾರ್ಯಕ್ರಮವನ್ನು ನೀವು ಸಂಘಟಿಸಿದ್ದಕ್ಕೆ ನಾನು ವಿಶೇಷವಾಗಿ ತಮಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರಶಾಂತ್ ಕಾಜವರವರು ಒಬ್ಬ ಕ್ರೀಡಾ ಕ್ಷೇತ್ರದಲ್ಲಿ ಧುಮುಕಿದವರು. ಪ್ರಶಾಂತ್ ಕಾಜವರವರನ್ನ ನಾವು ಬಾಲ್ಯದಲ್ಲಿ ಕಂಡದ್ದು ಕಂಬಳ ಕ್ಷೇತ್ರದಲ್ಲಿ. ತನ್ನ ಊರಿನಲ್ಲಿ ಕಂಬಳವನ್ನು ನಡೆಸುವಂತ ಒಂದು ಜವಾಬ್ದಾರಿಯನ್ನ ವಹಿಸಿದಂಥ ಹಲವರಲ್ಲಿ ಮುಖ್ಯವಾಹಿನಿಯಲ್ಲಿದ್ದವರು ಪ್ರಶಾಂತ್ ಕಾಜವರವರು. ಒಬ್ಬ ಕ್ರೀಡಾ ಕ್ಷೇತ್ರದಲ್ಲಿ ಸ್ಫೂರ್ತಿ. ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ಉದ್ಘಾಟನೆಗೆ ಅವರನ್ನು ನಾವು ಕರೆದಿದ್ದೇವಲ್ಲ,
ಹೌದು, ಅವ್ರಿಗೆ ಏನೋ ಒಂದು ಅನಾನುಕೂಲತೆಯಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಅವರನ್ನು ತ್ಯಾಗಂ ಹರೇಕಲ್ರವರು ಕರೆದ್ರು, ಆದರೆ ಕ್ಲಬ್ದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ನಾವು ಯಾವ ಕಾರ್ಯಕ್ರಮ ಹೇಳಿದ್ರು ಕೂಡ ಪ್ರಶಾಂತ್ ಕಾಜ್ ಅವರವರಲ್ಲಿ ಇದ್ದೇ ಇರ್ತಾರೆ. ಆ ಕಾರ್ಯಕ್ರಮಕ್ಕೆ ಒಂದು ಗೌರವವನ್ನು ಕೊಡುವವರು. ಅದೇ ರೀತಿಯಾಗಿ ನಮ್ಮ ಸತೀಶ್ ಕುಮಾರ್ ಅವರು ಸರ್, ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಇರಬೇಕಂತ ಹೇಳಿದ್ರೆ ಅದು ಸತೀಶ್ ಕುಮಾರ್ ಅವರನ್ನು ನೋಡಿ ಕಲಿಬೇಕು ಅನ್ನುವ ರೀತಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅವರ ತಂಡವನ್ನ ಅಸೋಸಿಯೇಷನ್ನ ಮುನ್ನಡೆಸುವಂತ ರೀತಿ ಬಹಳಷ್ಟು ಅದ್ಭುತವಾದವರು. ಇವತ್ತು ನಮ್ಮ ಶಂಕರ್ ಶೆಟ್ಟಿ ಅವರು ಕೂಡ ಕ್ರಿಯಾಶೀಲರಾಗಿ ಒಂದು ಸಂಸ್ಥೆಯ ಮುನ್ನಡೆಸುವಲ್ಲಿ ಬಹಳಷ್ಟು ಮಹತ್ತರವಾದಂತಹ ಹೆಜ್ಜೆ ನಿಟ್ಟವರು. ರಾಧಾಕೃಷ್ಣ ರೈ ಅಂತ ಹೇಳಿದ್ರೆ ಅವರ ಗರಡಿಯಲ್ಲಿ ಪಳಗಿದಂತಹ ಹಲವಾರು ಕ್ರೀಡಾಪಟುಗಳು ಮತ್ತು ವಿದ್ಯಾರ್ಥಿನಿಯರು ಇವತ್ತು ಬೇರೆ ಬೇರೆ ಸ್ತರದಲ್ಲಿ ದುಡಿದವರು. ಲಯನ್ಸ್ ಕ್ಲಬ್ಬಿನ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಂಡವರು ರಾಧಾಕೃಷ್ಣ ರೈ ಅವರು. ಸಮಾಜಮುಖಿಯಾಗಿ ಇವತ್ತು ನಿವೃತ್ತ ಜೀವನವನ್ನ ರವೀಂದ್ರ ರೈ ಅವರು ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ನನಗೆ ಹೆಮ್ಮೆ ಆಗೋದು ಈ ವೇದಿಕೆಯಲ್ಲಿ ಸರ್, ನನ್ನ ಗುರುಗಳು ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ಆನಂದ ಮಾಸ್ತರ್ ಅವರು ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದಿಯಲ್ಲಿ ಪದವಿಯಲ್ಲಿ ನಾನು ಪ್ರಥಮ ದರ್ಜೆ ವಿದ್ಯಾರ್ಥಿ, ಹೈಸ್ಕೂಲ್ ವಿದ್ಯಾರ್ಥಿ ಆಗುವಂಥ ಸಂದರ್ಭದಲ್ಲಿ ನನಗೆ ಅಧ್ಯಾಪಕರಾಗಿ ಬಂದವರು ಆನಂದ ಮಾಸ್ತರ್ ಅವರು. ಒಬ್ಬ ಕ್ರಿಯಾಶೀಲ ಮನೋಭಾವತೆ, ನಗು ಮಗ, ಪಾಠವನ್ನ ಮತ್ತಷ್ಟು ಕೇಳಬೇಕು ಅಂತಕ್ಕಂಥ ಅಭಿರುಚಿ ವಿದ್ಯಾರ್ಥಿಗಳಲ್ಲಿ ಮೂಡಿಸಿಕೊಟ್ಟವರು ಆನಂದ ಮಾಸ್ತರ್ ಅವರು. ನನಗೆ ಹೆಮ್ಮೆ ಏನಂತ ಹೇಳಿದ್ರೆ ಮಾಧ್ಯಮಗಳಲ್ಲಿ ನೋಡುವಾಗ ಅವರೆಲ್ಲ ಪರಿಚಯಗಳನ್ನು ನಾವು ನೋಡ್ತೇವೆ, ಆದರೆ ನಮಗೆ ಪತ್ರಿಕೆಯಲ್ಲಿ ಓದುವಾಗ ಇದು ನನ್ನ ಮಾಸ್ಟ್ರು ಅಂತಕ್ಕಂಥ ಹೇಳುವಂಥ ಅವಕಾಶಗಳು ಕಲ್ಪಿಸಿಕೊಟ್ಟದಕ್ಕೆ ಅವರಿಗೆ ನಾನು ಋಣಿಯಾಗಿದ್ದೇನೆ. ಏನೇ ಇರಲಿ, ಇವತ್ತು ಬಹಳಷ್ಟು ಮಹತ್ತರವಾದಂಥ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀವಿ. ಇವತ್ತು ವಿದ್ಯಾರ್ಥಿ ತಾವೆಲ್ಲ ಇಲ್ಲಿದ್ದೀರಿ. ಇವತ್ತು ನೀವು 10-15 ದಿವಸಗಳ ತರಬೇತಿಯನ್ನು ಪಡೆದಿದ್ದೀರಿ. ಒಂದಲ್ಲ ಒಂದು ದಿನ ನೀವು ಈ ರಾಷ್ಟ್ರದ ಕ್ರೀಡಾಪಟುವಾಗಿ ಮೆರೆಯಲಿಕ್ಕೆ ಅವಕಾಶ ಇದೆ. ನಿಮ್ಮ ಮುಖಗಳಲ್ಲಿ, ನಿಮ್ಮ ಕಣ್ಣುಗಳಲ್ಲಿ ಆ ರೀತಿಯ ಹೊಳಪನ್ನು ನಾವು ಕಾಣ್ತಾ ಇದ್ದೇವೆ. ಒಬ್ಬ ರಾಜ್ಯ ಮಟ್ಟದ ವಾಲಿಬಾಲ್ ಆಟಗಾರನಾಗಿ, ಒಬ್ಬ ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರನಾಗಿ ಗುರುತಿಸುವಂಥ ಅವಕಾಶಗಳು ನಿಮ್ಮಲ್ಲಿದೆ. ಅದನ್ನು ಉಪಯೋಗಿಸಿಕೊಳ್ಬೇಕು. ಇವತ್ತು ಯಾವ ರೀತಿಯಲ್ಲಿ ತಮಗೆ ತರಬೇತಿಯನ್ನು ಕೊಟ್ಟಿದ್ದಾರೋ ಅವರಿಗೆ ಗೌರವ ಕೊಡುವಂಥ ರೀತಿಯನ್ನು ಮತ್ತು ನೀತಿಯನ್ನು ಮತ್ತು ಮೇಲ್ದರ್ಜೆಗೆ ಹೋಗ್ಬೇಕಂತ ಕನಸನ್ನು ಹೊತ್ತು ತಾವು ಮುಂದೆ ಇಟ್ಟಾಗ ಖಂಡಿತವಾಗಿಯೂ ವೇದಿಕೆಗೆ ಅರ್ಥ ಬರ್ತದೆ. ಆ ವೇದಿಕೆ ನಂತರ ತಮ್ಮನ್ನ ಗೌರವಿಸುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಆ ಅವಕಾಶ ನಿಮ್ಗೆ ಯಾವತ್ತು ಬರಲಿ, ಇದು ಸದುಪಯೋಗಗಳೇ ಅಂತಕ್ಕಂಥ ಮಾತನ್ನು ಈ ಸಮಯ ಹೇಳಿ ನಿಮಗೆ ಮತ್ತೊಮ್ಮೆ ನಾನು ವಿಶೇಷವಾದಂಥ ಕೃತಜ್ಞತೆ ಸಲ್ಲಿಸಿಕೊಂಡು ಮತ್ತೊಮ್ಮೆ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ಗೆ ನನ್ನ ಹೃದಯಸ್ಪರ್ಶಿ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಮ್ಮ ಐದರ್ ಅವರಿಗೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನಮ್ಮ ಮಾರ್ಗದರ್ಶಕರು, ನಮ್ಮೆಲ್ಲ ಚಟುವಟಿಕೆಗಳಿಗೆ ಇವತ್ತು ವಾಲಿಬಾಲ್ ಇವತ್ತು ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಹೋಗ್ತಾ ಇದೆ ಅಂತ, ಅದು ಮಾತ್ರ ಅಲ್ಲದೆ ಸಿಲೆಕ್ಷನ್ ಕಮಿಟಿಯಲ್ಲಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತಾ ಒಂದು ಪಾದರಸದ ವ್ಯಕ್ತಿತ್ವ, ಕ್ರಿಯಾಶೀಲತೆಯಿಂದ ಕೂಡಿರುವಂಥ ನಮ್ಮ ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಸತೀಶ್ ಕುಮಾರ್ ಪುತ್ತೂರ್ ಅವರು ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಅಲ್ಲಿಂದ ಆಗಮಿಸಿದ್ದಾರೆ. ಅವರಿಗೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತೇನೆ. ಸತ್ತರ್ ಅವರು ಬಂದು ನಮ್ಮ ಕ್ರಿಯಾಶೀಲ ಸದಸ್ಯರಾಗಿರುವ ಸತ್ತರ್ ಅವರು ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೋರ್ವರು ನಮ್ಮ ಬಹಳ ಆತ್ಮೀಯರು. ನಮ್ಮ ಕಾರ್ಯಕ್ರಮಗಳಿಗೆ ಶಂಕರನ ಇಲ್ಲದ ಕಾರ್ಯಕ್ರಮನೇ ಆಗಲಿಲ್ಲ. ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ದಕ್ಷಿಣ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರು ಕಾರ್ಯದರ್ಶಿಗಳಾದ ಶಂಕರ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾ ಬಂದವರು. ಸರ್, ತಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಕಲಂದರ್ ಬಶೀರ್ ಬಂದು ಗುಲಾಬಿ ನೀಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಕಾರ್ಯಕ್ರಮದ ಅವರ ಅನಿಸಿಕೆಗಳನ್ನು ಹೇಳಲಿಕ್ಕಿದೆ. ಅದೇ ರೀತಿ ಸನ್ಮಾನ ಕಾರ್ಯಕ್ರಮಗಳು, ಅಭಿನಂದನಾ ಕಾರ್ಯಕ್ರಮ ನಡಲಿಕ್ಕಿದೆ. ಅದಕ್ಕಿಂತ ಮುಂಚೆಯಾಗಿ ನಾವೊಂದು ಲೆಜೆಂಡ್ ಲೈವ್ ಚಾಟ್ ಬಳಗದಲ್ಲಿ ನಮ್ಮ ಈ ವಾಲಿಬಾಲ್ ತರಬೇತಿ ಶಿಬಿರದ ಮಕ್ಕಳಿಗೆ ಯಾರಾದರೂ ಸಮವಸ್ತ್ರವನ್ನು ಕೊಡುಗೆ ನೀಡುವುದಾದರೆ ಅಂತ ಹೇಳಿ ನಾವು ಒಂದು ಮೆಸೇಜ್ ಹಾಕಿದ್ದೆವು. ತಕ್ಷಣ ಅದಕ್ಕೆ ಸ್ಪಂದಿಸಿದಂಥ ನಮ್ಮ ರಾಜ್ಯದ ಒಬ್ಬ ರಾಷ್ಟ್ರೀಯ ತೀರ್ಪುಗಾರರಾದಂಥ ನಾಗೇಶ್ ಮಂಗಳ ರವರ ಶಿಷ್ಯರೊಬ್ಬರು, ಅವರು ಯಾವುದೇ ಕಾರಣಕ್ಕೂ ತಮ್ಮ ಹೆಸರನ್ನು ಪ್ರಸ್ತಾವಿಸಬಾರದು ಎಂಬ ನಿರ್ಬಂಧ ಮೇಲೆಗೆ ಹೇಳಿದ್ದಾರೆ. ಅವರು ನಮಗೆ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ. ನವೀನ್ ಸರ್ ಅವರು ಬಂದು ಮಕ್ಕಳ ಒಂದು ಸಮವಸ್ತ್ರವನ್ನು ಅವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ. ಮೊದಲಿಗೆ ಸಮವಸ್ತ್ರ ಬಿಡುಗಡೆ ಹಸ್ತಾಂತರ, ನಂತರ ಅದನ್ನು ಬಿಡುಗಡೆ ಮಾಡಿ ನಂತರ ಒಂದೊಂದು ಮಕ್ಕಳು ಹೋಗಿ ಒಂದೊಂದು ಸಾಲಿನ ಮಕ್ಕಳು ಅದನ್ನು ಹಾಕಿಕೊಂಡು ಬಂದು ಅಲ್ಲಿಯೇ ಕೂರಬೇಕು. ಆವಾಗ ನಮ್ಮ ಅತಿಥಿಗಳೆಲ್ಲ ಮಾತಾಡ್ತಾರೆ.
ಎಲ್ರಿಗೂ ನಮಸ್ಕಾರ. ಇವತ್ತು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಹಮ್ಮಿಕೊಂಡಂಥ ಕಾರ್ಯಕ್ರಮ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಸಣ್ಣ ಮಕ್ಕಳಿಗೆ ತರಬೇತಿ ಕೊಡುವಂಥ ಒಂದು ಕಾರ್ಯಕ್ರಮ ಇದು. ಈ ತಾಲೂಕಿಗೆಲ್ಲ ಎಲ್ಲ ತಾಲೂಕಿಗೆ ಮಾದರಿ ಆಗಬೇಕು. ಇವತ್ತು ಮಾದರಿ ಆದರೆ ಮುಂದಿನ ದಿನ ಈ ಎಲ್ಲ ಕಾರ್ಯಕ್ರಮವನ್ನು, ಇಂಥ ಕಾರ್ಯಕ್ರಮವನ್ನು ಎಲ್ಲ ತಾಲೂಕುಗಳಲ್ಲಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದಂಥ ತ್ಯಾಗಂ ಮಾಸ್ಟ್ರು ಸತತವಾಗಿ 4 ಬಾರಿ ನನ್ನನ್ನು ಆಹ್ವಾನಿಸಿದ್ದಾರೆ. ನಾನು 4 ಬಾರಿ ಪ್ರೋಗ್ರಾಮಿಗೆ ಗೈರಾಗಿದ್ದೇನೆ. ಪ್ರಥಮತವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದವನ್ನು ಸಲ್ಲಿಸ್ತೇನೆ. ಇಷ್ಟೂ ಆಗಿ ನನ್ನನ್ನು ಕರೆದಿದ್ದಾರಲ್ಲ, ಇವತ್ತು ಬರದಿದ್ದರೆ ನನ್ನ ದೊಡ್ಡ ಅಪರಾಧ ಆಗುತ್ತೆ ಅಂತ ಹೇಳಿ ನಾನು ನನ್ನ ವ್ಯಾಪ್ತಿಯ ಕಾರ್ಯಕ್ರಮವನ್ನು ಬಿಟ್ಟು ಸಮಯಕ್ಕೆ 1/4 ಗಂಟೆ ಮೊದಲೇ ಬಂದದ್ದು. ಇದು ನನ್ನಲ್ಲಿ ಮತ್ತು ಅವರಲ್ಲಿರುವಂಥ ಅವಿನಾಭಾವ ಸಂಬಂಧ ತಪ್ಪಬಾರದು ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಬಂದಿದ್ದೇನೆ. ಇವತ್ತು ನಮ್ಮ ಜೊತೆ ತಾಲೂಕಿನಲ್ಲಿ ತಾಲೂಕು ತಹಶೀಲ್ದಾರರು ಎಲ್ಲ ಅಧಿಕಾರಿ ವರ್ಗದವರು ಇದ್ದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಕೂಡ ಇಲ್ಲಿಗೆ ಬರಬೇಕಿತ್ತು. ಅವರು ಕೂಡ ಕಾರ್ಯಕ್ರಮವನ್ನು ಬಿಟ್ಟು ಬರುವ ಹಾಗಿಲ್ಲ. ನಾನು ಕಾರ್ಯಕ್ರಮದಿಂದ ಮಧ್ಯದಿಂದ ಬಂದಿದ್ದೇನೆ. ಒಟ್ಟಿಗೆ ಈ ವೇದಿಕೆ ಭಾರಿ ಅಷ್ಟು ಗಂಭೀರತನ ಮತ್ತು ಒಂದು ಆಧಾರಪೂರ್ವಕ ಮತ್ತು ಈ ತಾಲೂಕು ಅಸೋಸಿಯೇಷನ್ ಉಳಿತದೆ ಅಂತ ಈ ವೇದಿಕೆ ನೋಡಿದರೆ ಗೊತ್ತಾಗ್ತದೆ. ಇವತ್ತು ಪ್ರಾಸ್ತಾವಿಕವಾಗಿ ಹೈದರ್ ಕೈರಂಗಲ್ ಅವರು ಮಾತಾಡಿದರು, ತ್ಯಾಗಂ ಮಾಸ್ಟರ್ ಮಾತಾಡಿದರು. ಇವತ್ತು ನಮ್ಮನ್ನೆಲ್ಲ ಬರಹ ಮಾಡಿದ್ದು ಒಬ್ಬ ವಿದ್ಯಾವಂತರಾದದ್ದ ಆದರಣೀಯರಾದಂಥ ಒಬ್ಬ ಗೌರವಾನ್ವಿತ ಆನಂದ್ ಮಾಸ್ಟರನ್ನು ಕರೆದಿದ್ದಾರೆ. ಇನ್ನೊಬ್ಬರು ಸತೀಶನ್ನ ಅವತ್ತೊಂದು ದಿನ ಸಿಕ್ಕಿದ್ರು, ನನಗಾದರೂ ನೆನಪಿರಲಿಲ್ಲ, ಅವರಿಗೆ ನೆನಪಿತ್ತು. ನಿಮ್ಮನ್ನು ಅವತ್ತೊಂದು ನೋಡಿದ್ದೇನೆ ಅಂತ ಹೇಳಿದರು. ಅವರು ಕೂಡ ಒಬ್ಬ ಈ ಸಂಸ್ಥೆಯ ಪರವಾಗಿ ದೊಡ್ಡ ಒಂದು ಕಾಳಜಿಯನ್ನಿಟ್ಟು ದೊಡ್ಡ ಒಬ್ಬ ಪೋಷಕರಾಗಿ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ನಮ್ಮ ರವೀಂದ್ರ ಮಾಸ್ಟ್ರು ಅವರು ನನಗೆ ಸಂಬಂಧಿಕರು ಹೌದು, ಒಡನಡಿಯೂ ಹೌದು. ನಾನು ಅವರೊಟ್ಟಿಗೆ 1.5 ವರ್ಷ 2 ವರ್ಷ ನಾವು ವಿದ್ಯಾರ್ಥಿ ಜೀವನದಲ್ಲಿ ಒಟ್ಟಿಗೆ ಒಂದು ರೂಮಿನಲ್ಲಿದ್ದು ನಾವು ನಿತ್ಯ ನಮ್ಮ ಒಂದು ಒಟ್ಟಿಗೆ ಊಟ ತಿಂಡಿ ಎಲ್ಲ ಒಟ್ಟಿಗೆ ಆಗ್ತಿತ್ತು. ಅಂಥ ರವೀಂದ್ರ ಮಾಸ್ಟ್ರು ನಿವೃತ್ತ ಜೀವನವನ್ನು ಬಿಟ್ಟು ಕೂಡ ಮಕ್ಕಳೊಟ್ಟಿಗೆ, ಊರವರೊಟ್ಟಿಗೆ, ಗ್ರಾಮದವರೊಟ್ಟಿಗೆ ಒಂದು ಸೇರಿಕೊಂಡು ನನ್ನ ಒಂದು ವಿದ್ಯಾರ್ಥಿ ಜೀವನವನ್ನು ಮಕ್ಕಳೊಟ್ಟಿಗೆ ಕಳೀಬೇಕು, ಮಕ್ಕಳಿಗೆ ನನ್ನಿಂದ ಸ್ಫೂರ್ತಿ ಸಿಗಬೇಕು, ಅದರೊಟ್ಟಿಗೆ ಈ ಭಾಗದ ಎಲ್ಲ ಸಮಾನ ಮನಸ್ಕರೊಟ್ಟಿಗೆ ಸೇರಿಕೊಂಡು ಇವತ್ತು ಯಾವುದೇ ಪಕ್ಷಕ್ಕೆ, ಯಾವುದೇ ವರ್ಗಕ್ಕೆ ಸೀಮಿತವಾಗದೆ ಯಾರು ತನ್ನನ್ನು ಆಹ್ವಾನಿಸಿದರೆ ಅಲ್ಲಿ ಗೌರವಪೂರ್ವಕ ಹೋಗಿ ತನ್ನ ಒಂದು ಇರುವಿಕೆಯನ್ನು ಗುರುತಿಸುವಂಥ ದೊಡ್ಡ ಗುಣವುಳ್ಳಂಥ ರವೀಂದ್ರ ಮಾಸ್ಟ್ರೇ. ಶಂಕರಣ್ಣ ಭಾರಿ ಅಷ್ಟು ನನ್ನ ಆತ್ಮೀಯರು. ಅವರು ಕ್ರೀಡಾಪಟು ಅಂತ ನೋಡುವಾಗ ಅವರ ದೇಹದ ಪ್ರಕೃತಿ ನೋಡುವಾಗ ಗೊತ್ತಾಗ್ತದೆ. ಆದರೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಅಂದಾಜು ಮಾಡಿದ್ದೇನೆ, ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ, ಯಾರತ್ರ ಹಿತಮಿತಿಯಲ್ಲಿ ಮಾತಾಡುವಂಥ ದೊಡ್ಡ ಗುಣವುಳ್ಳ ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ ಶಂಕರಣ್ಣ. ಹಾಗೆಯೇ ಬಹಳಷ್ಟು ಶಾಲೆಯ ಮಕ್ಕಳು, ಬಹಳಷ್ಟು ಹಿರಿಯ ದೈಹಿಕ ಶಿಕ್ಷಕರು ಇವರನ್ನೆಲ್ಲ ಒಟ್ಟಿಗೆ ಕೂಡಿಕೊಂಡು ಒಂದು ತರಬೇತಿ ಶಿಬಿರವನ್ನು ಮಾಡಿದ್ದೀರ. ಇದು ಅರ್ಥಪೂರ್ಣ ಕಾರ್ಯಕ್ರಮ. ಇವತ್ತು ದೊಡ್ಡವರಿಗೆ ಟ್ರೈನಿಂಗ್ ಕೊಡುವಷ್ಟು ಬಹಳಷ್ಟು ಜನ ಇದ್ದಾರೆ. ಇವತ್ತು ಮಕ್ಕಳಿಗೆ 1 ತಿಂಗಳಿಂದ ಟ್ರೈನಿಂಗ್ ಕೊಟ್ಟರೆ ಆ ಮಕ್ಕಳು ಇವತ್ತು ಎಲ್ಲ ನನ್ನ ಪ್ರಕಾರ 12 ವರ್ಷ 13 ವರ್ಷದ ಒಳಗಿನ ಮಕ್ಕಳು ಹೆಚ್ಚಿನವರು
ಇವತ್ತು ಈ ಮಕ್ಕಳಿಗೆ 1 ತಿಂಗಳು ಟ್ರೈನಿಂಗ್ ಕೊಟ್ಟು ಈ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತಂದು ದೂರದೃಷ್ಟಿಯನ್ನು ಇಟ್ಟಿದ್ದಾರಲ್ಲ, ಇದು ನಾವೆಲ್ಲ ಮೆಚ್ಚುಗೆ ಪಡುವಂಥ ವಿಚಾರ, ನಾವೆಲ್ಲ ಅಭಿನಂದಿಸುವಂಥ ಕಾರ್ಯಕ್ರಮ. ನಾವೆಲ್ಲ ಈ ವೇದಿಕೆ ಮುಖಾಂತರ ತ್ಯಾಗಂ ಮಾಸ್ಟರ್ಗೆ, ಹೈದರ್ ಅವರಿಗೆ, ಯಾರ್ಯಾರು ಈ ಸಂಸ್ಥೆಯಲ್ಲಿದ್ದಾರೋ ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ತ್ಯಾಗಂ ಮಾಸ್ಟರ್ ಒಂದು ಗುಣ ಉಂಟು, ತ್ಯಾಗಂ ಮಾಸ್ಟರ್ ಒಂದು ಗುಣ ಉಂಟು. ಅವರು ಧಾರ್ಮಿಕ ಕಾರ್ಯಕ್ರಮದಲ್ಲಿದ್ದಾರೆ, ಶೈಕ್ಷಣಿಕ ಕಾರ್ಯಕ್ರಮದಲ್ಲಿದ್ದಾರೆ, ಸನ್ಮಾನ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ಒಂದು ಜವಾಬ್ದಾರಿಯ ಜಾಗವನ್ನು ಕೊಟ್ಟರೆ ಅದನ್ನು ಅವರು ಗುರಿ ಮುಟ್ಟುವ ತನಕ ಅದರ ಹಿಂದೆನೇ ಇರ್ತಾರೆ. ಇವತ್ತು ಹೈದರ್ ಅವರು ಪ್ರಾಸ್ತಾವಿಕವಾಗಿ ಕೆಲವೊಂದು ವಿಚಾರ ಹೇಳಿದರು. 100ಕ್ಕೂ 100 ಕೂಡ ಸತ್ಯ, 100ಕ್ಕೂ 100 ಕೂಡ ಸತ್ಯ. ಹೈದರ್ ಅವರು ಇನ್ನೊಂದು ಮಾತು ಹೇಳಿದರು, ನಾವೊಂದು ಸಸಿಯನ್ನು ಬಿತ್ತನೆ ಮಾಡಿದ್ದೇವೆ, ಮೊಳಕೆ ಬಂದಿದೆ, ಇದು ಮೊಳಕೆ ಬಂದು ಈಗ ಸಸ್ಯ ಆಗಿ ಮರ ಆಗಿ ಸುರುವಿನ ಒಂದು ಫಲ ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ರವೀಂದ್ರಣ್ಣ. ಇದು ಪ್ರಥಮ ಪ್ರಯತ್ನ. ಈ ಪ್ರಥಮ ಪ್ರಯತ್ನದಲ್ಲಿ ನೀವು ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಲ್ಲ, ಇದು ನಿಮ್ಮ ದೇಹ ಗುರಿ, ನಿಮ್ಮ ಸಾಧನೆ, ಮಕ್ಕಳ ಮೇಲೆ ಇರುವಂತಹ ಕಾಳಜಿ. ಯಾವತ್ತು ಕೆಲವೊಂದು ಜನ ಇದ್ದಾರೆ, ನಮಗೆ ಯಶಸ್ವಿ ಅಧ್ಯಕ್ಷರಾದರೆ ಸಾಕು, ಪ್ರಧಾನ ಕಾರ್ಯದರ್ಶಿ ಆದರೆ ಸಾಕು. ಇನ್ನೊಬ್ರು ಇದ್ದಾರೆ ನನ್ನ ಮಿತ್ರರು, ಅದು ಇಕ್ಬಾಲ್ರವರು. ನಾನು ಕೇಳಿದೆ ನೀವೇನು ಅಂತ. ನಾನು ಸರ್ ಗಲ್ಪಲ್ಲಿದ್ದೆ, ಈಗ ಊರಲ್ಲಿ ಇದ್ಕೊಂಡು ನಾನು ಇದರಲ್ಲಿ ತೊಡಗಿದ್ದೇನೆ ಅಂತ ಹೇಳಿದ್ರು. ಇದು ನನಗೆ ಒಂದು ಹವ್ಯಾಸ ಆಗಿದೆ, ಮಕ್ಕಳಿಗೆ ಏನಾದರೂ ನನ್ನಿಂದ ಒಂದು ಸಹಾಯ ಆಗಲಿ ಅಂತ ಹೇಳಿದ್ರು. ನಾನು ಈಗ ಕೇಳಿದವರ ನಿಮ್ಮದೇನು ಇದರಲ್ಲಿ ಅದು ನಾನು ಏನಿಲ್ಲ, ನನಗೆ ಒಂದು ಇದರ ಮುಖೇನಾದರೂ ಮಕ್ಕಳಿಗೆ ಏನಾದರೂ ನಮ್ಮಿಂದ ಆಗಬೇಕಂತ ಹೇಳಿದರು. ನಿಮ್ಮಂಥವರು ಗ್ರಾಮದಲ್ಲಿ ಒಬ್ಬರಾದರೂ ಹುಟ್ಟಬೇಕು, ದೊಡ್ಡ ಮನುಷ್ಯನವರು ಹುಟ್ಟಬೇಕು. ಸ್ವಾರ್ಥಿಯಾಗಿ ಯಾರು ಹುಟ್ಟಬಾರ್ದು. ಸ್ವಾರ್ಥಿಯಾಗಿ ಹುಟ್ಟಿದ ಕೂಡಲೇ ಅವನು ಸ್ವಾಭಿಮಾನವನ್ನು ಬಿಟ್ಟು ಹಣ ಮಾಡೋದು, ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡ್ತಾರೆ. ಯಾವತ್ತೂ ಅದಾಗಬಾರ್ದು. ನಾನು ಯಾವತ್ತೂ ಹೇಳೋದು, ಯಾರು ಕೂಡ ಆದರೂ ವೇದಿಕೆಯಲ್ಲಿ ನಿಂತು ಮಾತಾಡಿ ಕೆಳಗೆ ಹೋಗುವಾಗ ಬೇರೆ ಮಾತಾಡೋರು ವೇದಿಕೆಯಲ್ಲಿ ಎಷ್ಟು ದೊಡ್ಡ ಜನ ಆದರೂ ಅವರು ಭಾಷಣಕ್ಕೆ ಸೀಮಿತ ಆಗಬಾರ್ದು. ಯಾರು ಕೂಡ ಭಾಷಣಕ್ಕೆ ಸೀಮಿತ ಆದ ಕೂಡಲೇ ಅವನು ಭಾಷಣದ ವ್ಯಕ್ತಿ ಮಾತ್ರ ಆಗ್ತಾನೆ. ನಾಳೆ ಇಂಥ ಮಕ್ಕಳಿಗೆ ನಮ್ಮ ಹೃದಯ ಓಪನ್ ಆಗಿರಬೇಕು, ಮನಸ್ಸು ಬಿಚ್ಚು ಮನಸ್ಸಿನವರಾಗಿರ್ಬೇಕು. ಇವತ್ತು ಈ ಮಕ್ಕಳಲ್ಲಿ ಹೆಚ್ಚು ಕಡಿಮೆ 70 ಮಕ್ಕಳಿದ್ದಾರೆ, 70 ಮಕ್ಕಳಿದ್ದಾರೆ. 70 ಮಕ್ಕಳಲ್ಲಿ ವಯಸ್ಸಿಗೆ ಬರುವಾಗ ಒಂದು 35 ಮಕ್ಕಳಾದರೂ ಅದು ನಮ್ಮ ಗುರಿ ಮುಟ್ಟುವಂಥ, ತಾಲೂಕಿನಲ್ಲಿ ಮುಟ್ಟುವಂಥ, ಜಿಲ್ಲೆಯಲ್ಲಿ ಮುಟ್ಟುವಂಥ, ರಾಜ್ಯದಲ್ಲಿ ಮುಟ್ಟುವಂಥ ಕೆಲಸವನ್ನು ನಮ್ಮ ಈ ಸಂಸ್ಥೆ ಮಾಡಿದಲ್ಲಿ ನಾವೆಲ್ಲ ನಾವು ಮಾಡಿದಂಥ ಶ್ರಮಕ್ಕೆ ದೇವರು ಕೊಟ್ಟಂಥ ಫಲ. ಒಟ್ಟಿನಲ್ಲಿ ನಿಮಗೆ ಸಿಕ್ಕಿದಂಥ ಈ ವಾಲಿಬಾಲ್ ನಿಮ್ಮ ಅಸೋಸಿಯೇಷನ್ ಎಲ್ಲ ಒಳ್ಳೆಯ ಆಯ್ಕೆ ಮಾಡಿದ್ದೀರ. ಇವತ್ತು ಹೈದರ್ ಕೈರಂಗಲವರು ಬಹಳ ಜಾಣತನದಿಂದ ನಮ್ಮನ್ನೆಲ್ಲ ಬಿಟ್ಟು ಮಾಡಿ, ನಾವೆಲ್ಲ ಇದಕ್ಕೆಲ್ಲ ಸಿಗುವುದಿಲ್ಲ, ಬೇರೆ ಯಾರೆಲ್ಲ ಇನ್ಕ್ಲೂಡಿಂಗ್ ಆಗ್ತಾರೆ ಅವರನ್ನೇ ಹಾಕಿದ್ದಾರೆ. ಇದು ಸತ್ಯ, ಇದು ಒಳ್ಳೆಯದಾಯಿತು. ನಾವೆಲ್ಲ ನಿಮಗೆ ಗೆಸ್ಟ್ ಲೆಕ್ಚರ್ ಆಗಿ ಬಂದು ಹೋದರೆ ಸೀಮಿತ ಆಗ್ತದೆ. ನಾವೆಲ್ಲ ಫುಲ್ ಟೈಮ್ ವರ್ಕರ್ ಅಲ್ಲ, ಇದಕ್ಕೆಲ್ಲ ಫುಲ್ ಟೈಮ್ ವರ್ಕರ್ ಬೇಕು ಮಾಸ್ಟರ್. ಇದು ಸಂಸ್ಥೆ ಬೆಳಿಬೇಕಾದ್ರೆ ಫುಲ್ ಟೈಮ್ ವರ್ಕರ್ ಇರಬೇಕು. ಫುಲ್ ಟೈಮ್ ವರ್ಕರ್ ಆದರೆ ಮಾತ್ರ ಆ ಸಂಸ್ಥೆ ಬೆಳೀತದೆ. ನಮ್ಮ ಉಳ್ಳಾಲ ತಾಲೂಕಾಗಿದೆ, ಉಳ್ಳಾಲ ತಾಲೂಕಿಗೆ ನೀವು ಒಂದು ಮೆರುಗು ತರುವಂಥ ಕೆಲಸವನ್ನು ಮಾಡ್ತೀರೆಂಬಂತ ಭರವಸೆ ಇದೆ. ಒಟ್ಟಿನಲ್ಲಿ ನಿಮಗೆಲ್ಲ ಯಾರ್ಯಾರು ಈ ಪದಾಧಿಕಾರಿಗಳಿದ್ದೀರಾ, ಸಂಸ್ಥೆಯಲ್ಲಿ ಯಾರ್ಯಾರು ಸದಸ್ಯರಿದ್ದೀರಾ, ನಿಮಗೆಲ್ಲ ಆಯುಷ್ಯ, ಆರೋಗ್ಯ, ಒಗ್ಗಟ್ಟಿನ ಒಂದು ಸಾರ್ಥಕತೆಯಿಂದ ನೀವು ಈ ಅಸೋಸಿಯೇಷನನ್ನು ನಡೆಸಿದರೆ ನಿಮಗೆಲ್ಲ ದೇವರು ಒಳ್ಳೆಯದು ಮಾಡಲಿ. ನಾವು ನಿಮ್ಮೊಟ್ಟಿಗೆ ಯಾವತ್ತೂ ಇರ್ತೇವೆ, ಕಿಂಚಿತ್ತು ಸೇವೆ ಮಾಡಲಿಕ್ಕೆ ಕೂಡ ಸಿದ್ಧರಿದ್ದೇವೆ. ಒಟ್ಟಿನಲ್ಲಿ ಈ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವಂಥ ವಿಚಾರವನ್ನು ಮಾಡಿ ಇವತ್ತು ಮುಗ್ಧ ಮನಸ್ಸಿನ ಮಕ್ಕಳು, ಇವತ್ತು ಆ ಹುಡುಗ
ಡ್ರೆಸ್ ಹಾಕುವಾಗ ಆಚೆ ಈಚೆ ನೋಡಿದ್ರೆ ಸ್ವಲ್ಪ ಅವನಿಗೆ ಪ್ಯಾಂಟ್ನ ಮೇಲೆ ಹಾಕುವುದಾ ಬೇಡ ಅಂತ ಹೇಳಿದ್ರು ಕೂಡ ಅವು ಹಾಕಿದ್ದಾನೆ. ಮುಗ್ಧ ಮನಸ್ಸಿನ ಮಕ್ಕಳನ್ನು ನೀವು ಒಳ್ಳೆ ರೀತಿ ನಡೆದರೆ ನಿಮ್ಮ ಮನೆಯಲ್ಲಿದ್ದಂಥ ಮಕ್ಕಳಿಗೂ ಕೂಡ ಒಂದು ದಾರಿದೀಪ ಆಗ್ಬೋದು. ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ನಿಮಗೆ ಅಭಿನಂದನೆ ಮತ್ತು ಧನ್ಯವಾದ. ಇನ್ನು ಗೌರವಕ್ಕೆ ಭಾಜನರಾದಂಥ ರಾಷ್ಟ್ರ ಮಟ್ಟದಲ್ಲಿ ಖೇಲೋ ಇಂಡಿಯಾ ಇದರಲ್ಲಿ ಪ್ರತಿನಿಧಿಸಿ ಈ ಊರಿಗೆ ಒಂದು ಗೌರವ ತರುವಂಥ ಕೆಲಸವನ್ನು ಮಾಡಿದ್ದೀರಾ. ನಿಮಗೆ ತಂದೆ ಮತ್ತು ಮಕ್ಕಳಿಗೆ ಇಬ್ಬರಿಗೆ ಅಭಿನಂದನೆ, ಧನ್ಯವಾದ. ನಿಮ್ಮ ತೀರ್ಥರೂಪರು ಧನ್ಯವಂತರು. ಅವರು ವೇದಿಕೆ ಮೇಲೆ ನಿಂತು ಕೂತ್ಕೊಳ್ಬೇಕಂತ ಹೇಳಿದ್ರು ಕೂಡ ಮಗಳ ಮೋಹದಿಂದ ಮಗಳ ಒಟ್ಟಿಗೆ ಕೂತಿದ್ದೀರಾ. ನಿಮಗೆ ಅಭಿನಂದನೆ, ಧನ್ಯವಾದ. ನಿಮ್ಮ ಇನ್ನಷ್ಟು ಜೀವನ ಉತ್ತುಂಗಕ್ಕೆ ಹೋಗಲಿ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮಗೆಲ್ಲ ಅಭಿನಂದನೆ ಮತ್ತು ಧನ್ಯವಾದ. ಅದರಲ್ಲಿ ತ್ಯಾಗಂ ಮಾಸ್ಟರಿಗೆ ಇವತ್ತು ಬಾರದಿದ್ದರೆ ಮುಂದಿನ ದಿನ ನನ್ನನ್ನು ಕರೀತಿರಲಿಲ್ಲ. ಸತತವಾಗಿ ನಾಲ್ಕನೇ ಕಾರ್ಯಕ್ರಮಕ್ಕೆ ಬರದಿದ್ದರೆ ಮಾಸ್ಟರ್ ನನ್ನ ಹತ್ರ ಬೇಜಾರು ಮಾಡ್ತಾರೆ ಅಂತ ಹೇಳಿ ಬಂದಿದ್ದೇನೆ. ನಿಮಗೆ ಕೂಡ ಅಭಿನಂದನೆ, ಧನ್ಯವಾದ. ಕಾರ್ಯಕ್ರಮದ ಮುಂದೆ ನಮ್ಮೊಂದಿಗೆ ಒಂದೆರಡು ಮಾತನಾಡಲಿಕ್ಕಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಕುಮಾರ್ ಪುತ್ತೂರ್ ಅವರು. ಅದಕ್ಕಿಂತ ಮುಂಚೆ ಅವರು ಇವತ್ತು ನಮ್ಮ 2ನೇ ಹಂತದ ಮಕ್ಕಳಿಗೆ 30 ಮಕ್ಕಳಿಗೆ ಉಚಿತವಾಗಿ ಅವರು ಸಮವಸ್ತ್ರವನ್ನು ಅವರು ನೀಡುವುದನ್ನು ಭರವಸೆ ಕೊಟ್ಟಿದ್ದಾರೆ. ತಂದಿದ್ದರು ಸಹ ಅದನ್ನು ಅವರು ಬಿಡುಗಡೆ ಮಾಡಿ ಹಸ್ತಾಂತರ ಮಾಡಿ ನಂತರ ಅವರು ಒಂದೆರಡು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಪ್ರಥಮವಾಗಿ ಉಳ್ಳಾಲ ತಾಲೂಕು ಅಸೋಸಿಯೇಷನ್ ಅವರು ನಮಗೆ ಕ್ಷಮೆ ಕೊಡಬೇಕು. ಯಾಕಂದರೆ ಈ ತರಬೇತಿ ಆಗುವಂಥ ಸಂದರ್ಭದಲ್ಲಿ ನಾನು ಹಲವು ಬಾರಿ ಬರಲಿಕ್ಕೆ ಪ್ರಯತ್ನಪಟ್ಟೆ. ಆದರೆ ಏನೇನೋ ತಪ್ಪಾಯ್ತದು. ಇವತ್ತು ಮಳೆ ಬಂತು, ಏನೋ ಒಂದು ರೀತಿಯಲ್ಲಿ ನನಗೆ ಬರಲಿಕ್ಕೆ ಆಗಲಿಲ್ಲ, ವಿಸಿಟ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷನ ನೆಲೆಯಿಂದ ಬರಬೇಕಿತ್ತು ನಾವು, ಆದರೆ ಬರಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಿಮ್ಮ ಕ್ಷಮೆಯನ್ನು ಕೋರುತ್ತೇನೆ. ಮತ್ತು ಈ ಉಳ್ಳಾಲ ತಾಲೂಕು ಅಸೋಸಿಯೇಷನ್ ಭಾಳಷ್ಟು ಸಂತೋಷವಾಗ್ತದೆ. ಯಾಕಂದರೆ ಈ ಅಸೋಸಿಯೇಷನ್ ಯಾವ ಥರ ಕೆಲಸ ಮಾಡಬೇಕು ಅಂದರೆ, ಈ ಪ್ರಶಾಂತ್ ಅವರು ಹೇಳಿದಾಗೆ ಒಳ್ಳೆಯ ಬಿಚ್ಚು ಮನಸ್ಸಿನಿಂದ 100ಕ್ಕೆ 100 ಕೆಲಸ ಮಾಡಬೇಕು. ಕೆಲವು ಸಂಸ್ಥೆಗಳು ಬರೀ ಹೆಸರಿಗೋಸ್ಕರ ಇರ್ತದೆ, ಕೆಲವು ಸಂಸ್ಥೆಗಳು ಬರೀ ಪ್ರತಿಷ್ಠೆಗೋಸ್ಕರ ಇರ್ತದೆ, ಕೆಲವು ಸಂಸ್ಥೆಗಳು ಬರೀ ಸರ್ಕಾರದ ಅನುದಾನ ಪಡೀಲಿಕ್ಕೋಸ್ಕರ ಇರ್ತದೆ, ಕೆಲಸ ಮಾಡೋದಿಲ್ಲ. ಆದರೆ ಉಳ್ಳಾಲ ತಾಲೂಕು ಅಸೋಸಿಯೇಷನ್ ನಮ್ಮ ತ್ಯಾಗಂ ಹರಿಕಳ, ನಮ್ಮ ಹೈದರ್, ಇಕ್ಬಾಲ್ ಅವರೆಲ್ಲ ಹಾಗೂ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ವಾಲಿಬಾಲಿಗೆ 100ಕ್ಕೆ 100 ಒಂದು ಸ್ಟ್ರಗಲ್ ಮಾಡುವಂತಹ, ವಾಲಿಬಾಲನ್ನು ಬೆಳೆಸಲಿಕ್ಕೆ, ವಾಲಿಬಾಲಿಗೆ ಏನೆಲ್ಲ ವಾಲಿಬಾಲಿಗೆ ಬೇಕು ಅದರ ಬಗ್ಗೆ ಆಲೋಚಿಸಿ ಅದನ್ನು ಬೆಳೆಸುವಂತಹ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಂಥ ಒಂದು ಅಸೋಸಿಯೇಷನ್ ಕರ್ನಾಟಕ ರಾಜ್ಯದಲ್ಲೇ ಸಿಗಲಿಕ್ಕಿಲ್ಲ. ನಾವು ಈಗ ರಾಜ್ಯವ್ಯಾಪಿ ನಾವು ತಿರುಗಾಡಿದ್ದೇವೆ ವಾಲಿಬಾಲ್ನ ವಿಚಾರದಲ್ಲಿ. ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೆಚ್ಚು ಕಡಿಮೆ ಹೋಗ್ತಾ ಇರ್ತೀವಿ. ಆದರೆ 24 ಗಂಟೆ ಕೂಡ ವಾಲಿಬಾಲ್ನ ಬಗ್ಗೆ ಸತಪ್ರಯತ್ನ ಮಾಡುವಂತಹ ಒಂದು ಅಸೋಸಿಯೇಷನ್ ಇದ್ದರೆ ಅದು ಖಂಡಿತವಾಗಿ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್. ಮತ್ತು ನಾನು ಪುತ್ತೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಸುಮಾರು 10 ವರ್ಷಗಳಿಂದ ಇದ್ದೆ. ಇದರ ಮೊದಲು ಆಗ ನಮಗೆ ವಿಜಯ ಹರ್ವಿನ್ ಅಂತ ನಮ್ಮ ಒಂದು ಸಂಚಾಲಕರು, ಸುಧಾನಾ ವಿದ್ಯಾಸಂಸ್ಥೆ ಸಂಚಾಲಕರು, ನಾವು ಪ್ರತಿ ಸಲ ವಾಲಿಬಾಲ್ ಏನಾದರೂ ಟೂರ್ನಮೆಂಟ್ ಮಾಡುವಂತ ಹೇಳಿದ ಸಂದರ್ಭದಲ್ಲಿ ಅವ್ರು ಹೇಳುವರು, ಟೂರ್ನಮೆಂಟ್ ಬೇಡ, ತರಬೇತಿ ಶಿಬಿರ ಮಾಡಿ. ತರಬೇತಿ ಶಿಬಿರ ಮಾಡಿದರೆ ಟೂರ್ನಮೆಂಟ್ ಬೇಕು, ಆದರೆ ತರಬೇತಿ ಶಿಬಿರ ಮಾಡಿದರೆ ನಮ್ಮ ಮಕ್ಕಳು ಬೆಳೀಲಿಕ್ಕೆ ಭಾಳಷ್ಟು
ಕಾರಣ ಆಗ್ತದೆ. ಅದು ತುಂಬ ಉಪಯುಕ್ತ. ವಾಲಿಬಾಲ್ ಅಸೋಸಿಯೇಷನ್ನಲ್ಲಿ ಉಪಯುಕ್ತವಾದ ಕೆಲಸ ಅಂತ ಹೇಳಿದರೆ ತರಬೇತಿ ಕೊಡುವಂಥದ್ದು, ಮಕ್ಕಳನ್ನು ಬೆಳೆಸುವಂಥದ್ದು. ಟೂರ್ನಮೆಂಟ್ ಮಾಡಬೇಕು, ಯಾಕಂದರೆ ಮುಂದಿನ ಮಕ್ಕಳು ನೋಡಿ ಕಲೀಲಿಕ್ಕೆ ಟೂರ್ನಮೆಂಟ್ ಬೇಕಾಗುತ್ತೆ. ಆದರೆ ವಾಲಿಬಾಲ್ ಬೆಳಿಬೇಕು ಅಂತಾದರೆ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು ಈ ಪ್ರಾಥಮಿಕ ಪ್ರೌಢಶಾಲಾ ಈ ಸ್ಟೇಜಿನಲ್ಲೇ ಕೊಡಬೇಕು. ಯಾಕಂದರೆ ಅದು ಸರಿಯಾದ ಸಮಯ ಕೊಡಲಿಕ್ಕೆ. ಒಬ್ಬ ವಾಲಿಬಾಲ್ ತರಬೇತಿ ಇಲ್ಲದೆ ವಾಲಿಬಾಲ್ ಆಟಗಾರ ಆದರೆ ಅದರಲ್ಲಿ ಭಾಳಷ್ಟು ತಪ್ಪು ಇರ್ತದೆ. ಅವ ಲಿಫ್ಟ್ ಮಾಡುವಾಗ, ಅವ ಟೇಕನ್ ಮಾಡುವಾಗ ಅವನ ಮೂಮೆಂಟಲ್ಲಿ ತುಂಬ ತಪ್ಪಿರ್ತದೆ. ಆದರೆ ಆಡ್ತಾನೆ, ಏನೋ ದೊಡ್ಡ ಪ್ಲೇಯರ್ ಆಗ್ತಾನೆ. ಅದಕ್ಕೆ ಒಂದು ಲಿಮಿಟ್ ಇರ್ತದೆ. ಪ್ಲೇಯರ್ ತುಂಬ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವನಲ್ಲಿ ತುಂಬ ತಪ್ಪಿರ್ತದೆ ಆಟದಲ್ಲಿ. ಆದರೆ ತರಬೇತಿ ಪಡೆದ ನಂತರ ಒಳ್ಳೆ ತರಬೇತಿದಾರರಿಂದ ತರಬೇತಿ ಪಡೆದ್ರೆ ಅವ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಅವನಿಗೆ ಕಲಿಸಿಕೊಡುವಂಥ ಟೆಕ್ನಿಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತದೆ. ಅದಕ್ಕೆ ಯಾವುದೇ ಒಂದು ಕ್ರೀಡೆಯಲ್ಲಿ ತರಬೇತಿ ಪಡೆದು ಕ್ರೀಡಾಪಟು ಆಗಬೇಕು. ಅದು ಸರಿಯಾದ ಅವರಿಗೆ ಉತ್ತುನ್ನ ಮಟ್ಟಕ್ಕೆ ಏರಲಿಕ್ಕೆ ಅವಕಾಶ ಇದೆ, ಆಗುತ್ತೆ. ತರಬೇತಿ ಭಾಳಷ್ಟು ಇಂಪಾರ್ಟೆಂಟ್ ಮಕ್ಕಳಿಗೆ. ಯಾಕಂದರೆ ತರಬೇತಿ ಪಡೆದ್ರೆ ಒಳ್ಳೆಯ ಆಟಗಾರ ಆಗಲಿಕ್ಕೆ ಸಾಧ್ಯತೆ ಇದೆ. ನೀವು ಒಳ್ಳೆಯ ಏಜ್, ಈಗ ನಮಗೆ ಗೊತ್ತಿರುವುದಿಲ್ಲ, ನಮ್ಮ ಬೆಳವಣಿಗೆ ನಮಗೆ ಗೊತ್ತಿರುವುದಿಲ್ಲ. ನೀವು ತರಬೇತುದಾರರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಅದನ್ನೇ ಮಾಡಿದಲ್ಲಿ ನಿಮ್ಮ ಇಂಪ್ರೂವ್ಮೆಂಟ್ ನಿಮಗೇ ಗೊತ್ತಿರುವುದಿಲ್ಲ. ಅಷ್ಟು ದೊಡ್ಡ ಜನ ಆಗಿ ಹೋಗ್ತೀರಿ ನೀವು. ನಾವು ಎಷ್ಟು ದೊಡ್ಡ ಜನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವುದು ನಮಗೆ ಗೊತ್ತಿರುವುದಿಲ್ಲ. ನೀವು ಸರಿಯಾಗಿ ಕೇಳಬೇಕು ವಿದ್ಯಾರ್ಥಿಗಳೇ, ಸರಿಯಾಗಿ ಕೇಳಬೇಕು ನಮ್ಮ ಯುವಕರು, ಈ ಮಕ್ಕಳು. ಯಾಕಂದರೆ ತರಬೇತಿ ಶಿಬಿರ ಭಾಳಷ್ಟು ಅಗತ್ಯ, ಭಾಳಷ್ಟು ಇಂಪಾರ್ಟೆಂಟ್. ತರಬೇತಿ ಶಿಬಿರದಲ್ಲಿ ಏನೆಲ್ಲ ಹೇಳ್ತಾರೆ, ಈಗ ನಾವು ಚೇಷ್ಟೆ ಮಾಡಿಕೊಂಡು ತರಬೇತಿ ಶಿಬಿರವನ್ನು ಮಿಸ್ ಮಾಡಿದರೆ ನಮ್ಮ ಜೀವನದಲ್ಲಿ ಒಂದು ಉತ್ತುಂಗ ಶಿಖರಕ್ಕೆ ಹೇಳುವಂತಹ ಒಂದು ಅವಕಾಶ ಮಿಸ್ ಆಗ್ತದೆ. ಹಾಗೆ ಯಾರು ಒಳ್ಳೆ ತರಬೇತುದಾರರು ಕೊಟ್ಟಂತಹ ಎಲ್ಲ ಟೆಕ್ನಿಕ್ಗಳನ್ನು ಮನಸ್ಸಲ್ಲಿಟ್ಟುಕೊಂಡು ತರಬೇತಿ ಪಡೆದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರುವುದಂತೂ ಗ್ಯಾರಂಟಿ. ಮತ್ತು ವಾಲಿಬಾಲಿಗೆ ಸ್ವಲ್ಪ ಹೈಟ್ ಬೇಕಾಗ್ತದೆ. ಈಗಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಆಟಗಾರರು ಹೈಟಲ್ಲಿರ್ತಾರೆ. ಹಾಗೆ ಹೈಟ್ ಬೆಳೆಸುವಂಥದ್ದು ಕೂಡ ನೀವು ಎಕ್ಸಸೈಸ್ ಎಲ್ಲ ಮಾಡಿದರೆ ಹೈಟು ಕೂಡ ಬರ್ತದೆ. ಹಾಗೆ ಈಗಲೇ ನೀವು ಏಮಿಡಬೇಕು, ನಾನು ಡಿಗ್ರಿ ಬರುವಾಗ, ಕಾಲೇಜು ಬರುವಾಗ ರಾಷ್ಟ್ರ ಮಟ್ಟದಲ್ಲಿ ಆಡಬೇಕು ಅಂತ. ಖಂಡಿತವಾಗಿ ನೀವು ಈಗ ಏಮಿಟ್ಟು ಒಳ್ಳೆ ತರಬೇತಿ ಪಡೆದು ಅದಕ್ಕೆ ಸರಿಯಾಗಿ ನೀವು ಎಕ್ಸಸೈಸ್ ಮಾಡಿ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ, ಫುಡ್ಡು ಗಿಡ್ಡೆಲ್ಲ ತಿಂದುಕೊಂಡು ಸರಿ ಇದ್ದರೆ ನಿಮ್ಮ ಆಲೋಚನೆ 100ಕ್ಕೆ 100 ಖಂಡಿತವಾಗಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟದ ಪ್ಲೇಯರ್ ಆಗಿ ಬರ್ಬೋದು. ಮತ್ತು ಈಗ ಮೊದಲಿನಾಗೆ ಅಲ್ಲ, ಈಗ ಕ್ರೀಡೆ ಕೂಡ ನಿಮ್ಮ ಶಿಕ್ಷಣದ ಜೊತೆ ಕ್ರೀಡೆ ಕೂಡ ಭಾಳಷ್ಟು ಅಗತ್ಯ. ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕ್ರೀಡೆ ಕೂಡ ಇದೆ. ನಿಮಗೆ IAS ಕಲಿತು ಒಂದು DC ಸಿಗುವಂಥ ಗೌರವದಿಂದ ಜಾಸ್ತಿ ನೀವು ರಾಷ್ಟ್ರ ಮಟ್ಟದಲ್ಲಿದ್ದ ಕ್ರೀಡಾಪಟು ಆದರೆ ಸಿಗ್ತದೆ. ಆರ್ಥಿಕವಾಗಿ ಹಣದ ವ್ಯವಸ್ಥೆ ಕೂಡ ಶ್ರೀಮಂತರಾಗಲಿಕ್ಕೆ ಕೂಡ ಒಂದು ರಾಷ್ಟ್ರ ಮಟ್ಟದ ಆಟಗಾರ ಆದರೆ, ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ ಆದರೆ ಹಣದ ವ್ಯವಸ್ಥೆ ಕೂಡ ಒಂದು ದೊಡ್ಡ ಶ್ರೀಮಂತರಿಂದ ಹೆಚ್ಚಿನ ಹಣದ ವ್ಯವಸ್ಥೆ ಕೂಡ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆಲ್ಲ ಉಜ್ವಲವಾಗಿ ಭವಿಷ್ಯ ಬರಲಿ ಅಂತ ಆ ದೇವರು ನಿಮಗೆ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೂ ಕೋಚಿಂಗ್ ಕ್ಯಾಂಪ್ ಎಲ್ಲಾದರೂ ಇದ್ದರೆ ಇವತ್ತಿಗೆ ನಿಲ್ಲಿಸೋದಲ್ಲ, ಇದೊಂದು ಕೋಚಿಂಗ್ ಕ್ಯಾಂಪ್ ಅಲ್ಲ. ಎಲ್ಲಿ ಸ್ವಲ್ಪ ದೂರದಲ್ಲಿದ್ದರೂ ಅಲ್ಲಿಗೆ ಹೋಗಿ ಕೋಚಿಂಗ್ ಪಡಿಬೇಕು. ಎಷ್ಟು ಕೋಚಿಂಗ್ ಕ್ಯಾಂಪಿಗೆ ಹೋಗ್ತೀರಿ ಅಷ್ಟು ಒಳ್ಳೆಯದು ಅಂತ ಹೇಳುತ್ತಾ, ನಿಮಗೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಹಾರೈಸುತ್ತಾ, ನನಗೆ ಅವಕಾಶ ಕೊಟ್ಟ ಉಳ್ಳಾಲ ತಾಲೂಕು ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರು ನಮ್ಮ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದ್ದೀರಿ. ತಮಗೆ ಅಭಿನಂದನೆಗಳು, ವಂದನೆಗಳು ಅರ್ಪಿಸಿಕೊಳ್ತಾ ಇದ್ದೇನೆ. ಮುಂದೆ ಆರಂಭದಲ್ಲಿ ಕೂಡ ಭಾಗಿಯಾಗಿದ್ದೆ.
ಆವಾಗ ಯಾವ ರೀತಿ ಉತ್ಸಾಹ ಮಕ್ಕಳಲ್ಲಿ ಇತ್ತೋ ಅದೇ ರೀತಿ ಉತ್ಸಾಹ ಈಗಲೂ ಕಾಣ್ತಾ ಇದ್ದಾನೆ. ನಾನು ನೋಡ್ತಾ ಇದ್ದೇನೆ ಕೆಲವು ಮಕ್ಕಳೆಲ್ಲ ಈಗಲೂ ಕೂಡ ಕುಳಿತಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಒಬ್ರು ಹೀಗೆ ಮಾಡ್ತಾ ಇದ್ದಾರೆ, ಆ್ಯಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ, ಈ ತರಬೇತಿ ಕಾರ್ಯಕ್ರಮ ಬಹುಪೂರ್ವಕವಾಗಿ ತುಂಬ ಯಶಸ್ವಿಯಾಗಿದೆ. ಅದಕ್ಕಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಸರ್ ಹೇಳಿದ್ದಾರೆ ಚೆನ್ನಾಗಿ ಮನವರಿಕೆ ಆಗುವ ಹಾಗೆ, ಶಾಲೆಯಲ್ಲಿ ಶಿಕ್ಷಣ ಪಠ್ಯ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಪಠ್ಯೇತರ ಚಟುವಟಿಕೆ ಅದರಲ್ಲಿ ಕ್ರೀಡೆ ಎಷ್ಟು ಜೀವನದಲ್ಲಿ ಅಮೂಲ್ಯ ಅನ್ನುವಂಥ ನಿಮಗೆ ಗೊತ್ತಾಗಿದೆ. ಎಲ್ಲಕ್ಕಿಂತ ಜೀವನದಲ್ಲಿ ಮುಖ್ಯವಾಗಿರುವಂಥ ಆತ್ಮವಿಶ್ವಾಸ. ನಾನು ಮಕ್ಕಳಲ್ಲಿ ಈಗ ಒಂದು ಕೇಳೋದು, ನೀವು ಮಕ್ಕಳ ವಿದ್ಯಾರ್ಥಿಗಳೇ ಈಗ ಒಂದು 15 ಅಥವಾ ಒಂದು 20 ದಿವಸದಿಂದ ತರಬೇತಿ ಪಡೆದುಕೊಂಡಿದ್ದೀರಿ ಅಲ್ವಾ, ತುಂಬ ವಿಷಯ ಕಲ್ತಿದ್ದೀರಿ. ನಿಮ್ಮಲ್ಲಿ ಈಗ ಆತ್ಮವಿಶ್ವಾಸ ಮೂಡಿದೆ ಅಲ್ವಾ? ಯಾರಿಗೆಲ್ಲ ಆತ್ಮವಿಶ್ವಾಸ ಮೂಡಿದೆ ಕೈ ಎತ್ತಿ. ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಬಂದವ್ರು ಕೈ ಎತ್ತಿ. ನೀವು ಗಟ್ಟಿಯಾಗಿ ಎತ್ತಬೇಕು, ಕಾನ್ಫಿಡೆಂಟಿಂದ ಎತ್ತಬೇಕು. ಓಕೆ, ಅದು ವೆರಿ ಇಂಪಾರ್ಟೆಂಟು. ನೀವು ಯಾವುದೇ ಕೆಲಸ ಮಾಡುವಾಗ ಆತ್ಮವಿಶ್ವಾಸ ವೆರಿ ಇಂಪಾರ್ಟೆಂಟು. ಅದನ್ನು ನಾವು ಕ್ರೀಡೆಯಲ್ಲಿ ಕಲಿತೇವೆ. ಸೊ ಈ ಆತ್ಮವಿಶ್ವಾಸ ಮತ್ತು ಶಿಸ್ತು, ಸಮಯ ಪ್ರಜ್ಞೆ ಎಲ್ಲವನ್ನು ಈ ಕ್ರೀಡೆ ಮೂಲಕ ನೀವು ಕಲ್ತ್ಕೊಂಡಿದ್ದೀರಿ. ಓಕೆ, ಇದೇ ಆತ್ಮವಿಶ್ವಾಸವನ್ನು ನೀವು ಎಲ್ಲದರಲ್ಲೂ ಬಳಸ್ಕೊಳ್ಳಿ. ಯಾವತ್ತೂ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಮತ್ತು ಒಂದು ನಾನು ಹೇಳ್ತೇನೆ, ಈಗಾಗಲೇ ಹೇಳಿದ್ದಾರೆ, ನಾವು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಒಳ್ಳೆಯ ತರಬೇತಿ ನೀಡಿದರೆ ಭವಿಷ್ಯದಲ್ಲಿ ಅವರನ್ನು ಉಜ್ವಲ ನಾಗರಿಕನಾಗಿ ಮಾಡ್ಬೋದು, ಕ್ರೀಡಾಪಟುಗಳನ್ನಾಗಿ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸಲ್ಲಿ ವಾಲಿಬಾಲ್ ಇರೋದು ನಿಮ್ಗೆ ಗೊತ್ತಿದೆ. ಬಟ್ ಭಾರತ ದೇಶ ಇಷ್ಟವರೆಗೆ ವಾಲಿಬಾಲ್ನಲ್ಲಿ ವಿನ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ತರಬೇತಿ ನೀಡುವುದರಿಂದ ಮುಂದಿನ ದಿನಗಳಲ್ಲಿ ಭಾರತ ದೇಶ ಕೂಡ ಒಲಿಂಪಿಕ್ಸ್ನಲ್ಲಿ ವಾಲಿಬಾಲ್ನಲ್ಲಿ ಮೆಡಲ್ ಪಡೆಯುವಂಥ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನೀವು ಏನು ತರಬೇತಿ ಪಡೆದಿದ್ದೀರಿ ಅದರ ಪ್ರಯೋಜನವನ್ನು ಇನ್ನೂ ಕಂಟಿನ್ಯೂ ಮಾಡಿ, ಇಲ್ಲಿಗೆ ನಿಲ್ಲಿಸಬಾರ್ದು. ತರಬೇತಿ ಕಾರ್ಯಕ್ರಮ ನಿಂತಿದೆ, ಬಟ್ ನಿಮ್ಮ ಏನೇನು ಕಲ್ತ್ಕೊಂಡಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಒಳ್ಳೆಯ ಕ್ರೀಡಾಪಟುಗಳಾಗಿ, ಹಾಗೆ ಜೀವನದಲ್ಲಿ ಕೂಡ ಮುಂದೆ ಬನ್ನಿ. ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿರುವ ಇಕ್ಬಾಲ್ ಅವರಿರ್ಬೋದು, ತ್ಯಾಗಮ್ಮ ಅವರಿರ್ಬೋದು, ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಸ್ಕಾರ, ವಂದನೆಗಳು. ನೆನಪಿಟ್ಟುಕೊಳ್ಳಿ, 2 ವಾರಗಳಿಂದ ಏನು ಮಾಡ್ತಾ ಇದ್ದೀರಿ ಅಂದರೆ ಈ ರೀತಿ ಒಂದು ವಾಲಿಬಾಲ್ ತರಬೇತಿಯನ್ನು ಪಡೀತಾ ಇದ್ದೀರಿ. ಈ ಕ್ರೀಡೆ ಅಂತ ಹೇಳುವಾಗ ಅದು ಒಂದು ಶಿಸ್ತಿಗೆ, ಸಮಯ ಪ್ರಜ್ಞೆಗೆ, ಮತ್ತು ಅದರಲ್ಲಿ ಒಂದು ನೀತಿ ನಿಯಮ ಅಂತ ಎಲ್ಲ ಇದೆ. ಅದಕ್ಕೆಲ್ಲ ಅದು ಬಹಳ ಮುಖ್ಯವಾದಂಥದ್ದು. ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ, ನಮ್ಮ ಶಿಕ್ಷಣ ಇದರಲ್ಲಿ ಉಂಟಲ್ಲ, ನಾವು ನಮ್ಮ ಇಲಾಖೆ ಈ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಯಾಕೆಂತಂದರೆ ಅದು ಶಿಕ್ಷಣದ ಒಂದು ಮುಖ್ಯ ಅಂಗ. ಅದು ಶಿಕ್ಷಣದ ಮುಖ್ಯ ಅಂಗ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೂಡ ಅದಕ್ಕೆ ಈಗ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಮಾತಿದೆ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಅಂದರೆ ಅದರ ಅರ್ಥ ಏನು ಅಂತಂದರೆ, ನಮ್ಮದು ಯಾವುದೇ ಒಂದು ಚಟುವಟಿಕೆಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಏನಾದರೂ ಒಳ್ಳೆಯದನ್ನು ಸಾಧಿಸಬೇಕಂಗಿದ್ರೆ ನಮಗೆ ಗಟ್ಟಿಮುಟ್ಟಾದಂತಹ ದೇಹ, ಆರೋಗ್ಯಕರವಾದಂತಹ ದೇಹ ಬೇಕು. ಗಟ್ಟಿಮುಟ್ಟಾದಂಥ ಆರೋಗ್ಯಕರವಾದಂಥ ದೇಹ ನಮಗೆ ಇಲ್ಲ ಅಂತಾದರೆ ಯಾವುದೇ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ರೀತಿಯಾದಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ. ಈಗ ನೀವಿದ್ದೀರಲ್ಲ, ನೀವು ಈ ಪ್ರೌಢಾವಸ್ಥೆಯಲ್ಲಿ ಇರತಕ್ಕಂಥ ಮಕ್ಕಳು, ನೀವು ಈಗ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬೆಳೆಯುವಂತಹ ಮಕ್ಕಳು. ಈಗ ನೀವು ಈ ರೀತಿಯಲ್ಲಿ ಸಣ್ಣದಾಗಿ ಚಿಕ್ಕದಾಗಿ ಕಂಡರೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ವ್ಯಕ್ತಿಗಳಾಗ್ತೀರಿ. ನಿಮ್ಮ ಪರ್ಸನಾಲಿಟಿ ದೊಡ್ಡದಾಗ್ತದೆ. ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ನಾನೆಲ್ಲ ಹರೇಕಳ ರಾಮಕೃಷ್ಣ ಹೈಸ್ಕೂಲಿಗೆ ಹಿಂದೆ ಪ್ರಾರಂಭದಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಮಕ್ಕಳು ಅಂದರೆ ನಮಗೆ ಹೆದರಿಕೆ ಆಗ್ತಿತ್ತು. ಅಷ್ಟು ಎತ್ತರ ಇತ್ತು, ಅಷ್ಟು ಹೈಟ್. ಈಗ ಇದ್ದಾರೆ ಒಬ್ಬರು ಒಳ್ಳೆ ಕ್ರೀಡಾಪಟು ಇಲ್ಲಿದ್ದಾರೆ, ಅವರು ಅಷ್ಟು ಹೈಟ್ ಇದ್ರು. ವಾಲಿಬಾಲ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ, ಸ್ಟೇಟ್ ಲೆವೆಲ್ನಲ್ಲಿ ಕೂಡ ಚಾಂಪಿಯನ್ ಪಡೆದಂಥದ್ದು ಅವ ಟೀಮ್ಗಳು. ಅಷ್ಟು ಪರ್ಸನಾಲಿಟಿ. ಆದರೆ ಈಗ ಇತ್ತೀಚೆಗೆಲ್ಲ ಆ ರೀತಿಯ ಪರ್ಸನಾಲಿಟಿ ಏನಾಗಿದೆ ಅಂದರೆ ಇಲ್ಲ, ಅಂಥ ಪರ್ಸನಾಲಿಟಿ ಇಲ್ಲ. ಯಾಕೆ ಇಲ್ಲ ಅಂತ ಅಂದರೆ ನಮ್ಮ ಆಹಾರ ಪದ್ಧತಿ ಇರ್ಬೋದು, ಅಥವಾ ನಾವು ನಮ್ಮ ಜೀವನ ಕ್ರಮ ಇರ್ಬೋದು, ಅದರಿಂದ ಹಾಗೆ ಆಗಿದೆ. ಅದರ ಕಾರಣ ನಾವು ಒಳ್ಳೆಯ ಆಹಾರವನ್ನು ಸೇವಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಆ ವ್ಯಾಯಾಮ ಉಂಟಲ್ಲ, ಅದು ದಿನನಿತ್ಯದ ವ್ಯಾಯಾಮ ಆಗಬೇಕು. ನಾವು ಈ ಕ್ರೀಡೆಯಲ್ಲಿ ಏನು ಕಲಿತೇವೋ ಅದನ್ನು ನಾವು ಮನಸ್ಸಿಗೆ ತಗೊಂಡು ನಮ್ಮ ದೈನಂದಿನದಂತಹ ಜೀವನದಲ್ಲಿ ಕೂಡ ಅದನ್ನು ಉಪಯೋಗ ಮಾಡಿಕೊಳ್ಳುವಂತಹ ಕಾರ್ಯವನ್ನು ಮಾಡಬೇಕು. ಆಗ ನಮಗೆ ಏನನ್ನಾದರೂ ಒಳ್ಳೆಯದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅವರೊಬ್ಬರು ರಾಷ್ಟ್ರ ಮಟ್ಟದಲ್ಲಿ ಅವರು ಮಿಂಚಿದ್ದಾರೆ ಅಂತಾದರೆ ಅವರು ಆ ರೀತಿಯಲ್ಲಿ ಆ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ನೀವು ಈಗ ಉಳ್ಳಾಲ ಅಸೋಸಿಯೇಷನ್ ಭಾಳ ಒಳ್ಳೆಯ ಸಕ್ರಿಯವಾದಂತಹ
ಚಟುವಟಿಕೆಯನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಈಗ ಪ್ರಶಾಂತ್ ಹೇಳಿದ ಹಾಗೆ ಉಳ್ಳಾಲ ತಾಲೂಕು ಎನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ತಾಲೂಕು ಅದು ನಿಜವಾಗಿ ನೋಡಿದರೆ. ಯಾಕೆಂದರೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರ್ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲಿಯೂ ಕೂಡ ಇಲ್ಲ. ಅಂತಹ ಜಾಗ ಇದು ಹೊಸ ತಾಲೂಕಾಗಿದೆ. ಮಾತ್ರ ಅಲ್ಲದೆ ಕ್ರೀಡೆಯಲ್ಲಿಯೂ ಕೂಡ ಇದು ಬಹಳ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕ್ರೀಡೆಯಲ್ಲಿ ಬಹಳ ಹೆಸರು ಪಡೆದಂಥ ಒಂದು ಜಿಲ್ಲೆ ಅದು. ಆದ್ದರಿಂದ ನೀವೆಲ್ಲ ಈ ಉಳ್ಳಾಲ ಅಸೋಸಿಯೇಷನ್ನವರು ಏನು ಈ ಒಳ್ಳೆಯ ಕಾರ್ಯವನ್ನು ಮಾಡಿದಾರ, ಅದಕ್ಕೆ ಒಂದು ತ್ಯಾಗಂಬರುವಂಥ ಒಂದು ನಾಯಕತ್ವ ಇದೆ. ಅದರೊಟ್ಟಿಗೆ ಅವರು ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಚಟುವಟಿಕೆಯನ್ನು ಮಾಡ್ತಕ್ಕಂಥ ದೈಹಿಕ ಶಿಕ್ಷಕರೆಲ್ಲ ಅದರ ಒಟ್ಟಿಗಿದ್ದಾರೆ. ಅವರೆಲ್ಲ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಆ ತರಬೇತಿಯನ್ನು ಪಡೆದಂತಹ ನೀವುಗಳು ಮುಂದಿನ ದಿನಗಳಲ್ಲಿ ಏನೇನು ಅವಕಾಶಗಳು ಸಿಗ್ತದ ಆ ಕ್ರೀಡೆಯಲ್ಲಿ ಅವಕಾಶಗಳನ್ನು ಉಪಯೋಗ ಮಾಡಿಕೊಂಡು ಮಿಂಚಬೇಕು, ಬೆಳೀಬೇಕು. ನೀವು ಬೆಳೆದಾಗ ನೀವು ಉಳ್ಳಾಲ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ಕೆಲಸವನ್ನು ಮಾಡಬೇಕು. ಆ ರೀತಿಯಲ್ಲಿ ನೀವು ಈ ಒಂದು 2 ವಾರಗಳ ಈ ಶಿಬಿರದಲ್ಲಿ ನೋಡಿ, ವಾಲಿಬಾಲ್ ಅಂದರೆ ಬಹಳ ಒಳ್ಳೆಯ ಆಟ ಅದು. ಯಾವುದು? ವಾಲಿಬಾಲ್. ಯಾಕೆ ಒಳ್ಳೆಯ ಆಟ ಅಂತ ಹೇಳಿದರೆ ಅದರಲ್ಲಿ ನಿಮಗೆ ಒಂದು ಶಿಸ್ತು ಕಲೀಲಿಕ್ಕೆ ಆಗ್ತದೆ. ವಾಲಿಬಾಲ್ ಯಾವಾಗಲೂ ಒಂದು ಶಿಸ್ತಿನ ಚೌಕಟ್ಟಿನ ಒಳಗೆ, ಸಮಯ ಪ್ರಜ್ಞೆಯ ಚೌಕಟ್ಟಿನ ಒಳಗೆ, ರೀತಿ ನಿಯಮದ ಒಳಗೆ ಆಡುವಂಥ ಆಟ ಅದು. ಅದರ ಒಂದು ಬಾಲ್ ನೋಡಿ, ಆ ಬಾಲನ್ನು ನಿಮ್ಮ ಟೀಮ್ನವರು ಅದನ್ನು ಕೆಳಗಡೆ ಬೀಳಲಿಕ್ಕೆ ಬಿಡುವುದೇ ಇಲ್ಲ. ಯಾಕೆ ಬಿಡುವುದಿಲ್ಲ ಅಂತಂದರೆ ನೀವು ಪರಸ್ಪರ ಸಹಕರಿಸಿಕೊಂಡು, ಒಬ್ಬರನ್ನೊಬ್ಬರು ಸಹಕರಿಸಿಕೊಂಡು ಬಾಲ್ ಕೆಳಗಡೆ ಬೀಳದ ಹಾಗೆ ನೀವು ನೋಡ್ತಾ ಇರ್ತೀರಿ. ಅದು ಎಂಥದ್ದು, ಅದರಲ್ಲಿ ನೀವು ಏನು ಪಾಠ ಕಲಿತೀರಿ ಅಂತಂದರೆ, ನಾವು ನಮ್ಮ ತಂಡದವರೆಲ್ಲ ಒಂದೇ, ಇಲ್ಲಿ ಜಾತಿ ಧರ್ಮ ವರ್ಗ ಭೇದ ಇಲ್ಲ, ನಾವೆಲ್ಲರೂ ಒಂದೇ ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಬಾಲನ್ನು ನಾವು ಯಾವ ರೀತಿಯಲ್ಲಿಯೂ ಅದು ತಪ್ಪದ ಹಾಗೆ ನಾವು ನೋಡಿಕೊಂಡು ಅದನ್ನು ಪಾಸ್ ಮಾಡುವಂಥದ್ದನ್ನು ನಾವು ಮಾಡ್ತೇವೆ ಅನ್ನುವಂಥ ಪ್ರಯತ್ನ ಉಂಟಲ್ಲ, ಅಲ್ಲಿ ಪ್ರಯತ್ನ ಇದೆ, ಅಲ್ಲಿ ಗುರಿ ಇದೆ, ಅಲ್ಲಿ ಛಲ ಇದೆ, ಹಠ ಇದೆ, ಶಿಸ್ತು ಇದೆ, ಸಂಯಮ ಇದೆ. ಇದನ್ನೆಲ್ಲ ಇದು ಜೀವನ ಮೌಲ್ಯಗಳು. ಈ ಜೀವನ ಮೌಲ್ಯಗಳೆಲ್ಲ ಉಂಟಲ್ಲ, ಆಟದಿಂದ ನೀವು ಕಲಿಯತಕ್ಕಂತಹ ಜೀವನ ಮೌಲ್ಯಗಳನ್ನು ನಿಮ್ಮ ಯಾವುದು ಬದುಕಿನಲ್ಲಿ ಕೂಡ ನೀವು ಉಪಯೋಗ ಮಾಡಿಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಭೇದ ಬರುವುದಿಲ್ಲ. ನೋಡಿ, ನಿಮ್ಮ ಸಹಬಾಳ್ವೆ ಏನುಂಟು ಅದು ಅಲ್ಲಿ ನಾವು ಕಾಣ್ತೇವೆ. ಯಾಕಂದರೆ ಆ ಟೀಮಿನಲ್ಲಿ ಮುಸ್ಲಿಮರಿರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು, ಎಲ್ಲ ಜಾತಿಗಳಿರ್ಬೋದು. ಆಗ ಅಲ್ಲಿ ನಿಮಗೆ ಆ ಜಾತಿಯ ಪ್ರಶ್ನೆ ಬರುವುದಿಲ್ಲ. ಅಲ್ಲಿ ನಿಮಗೆ ನಾವೆಲ್ಲರೂ ಒಂದೇ, ನಾವು ಒಂದು ತಂಡದವರು, ನಾವು ನಮ್ಮ ತಂಡವನ್ನು ಗೆಲ್ಲಿಸಬೇಕು, ನಮ್ಮ ತಾಲೂಕು ಜಿಲ್ಲೆಗೆ ಒಳ್ಳೆ ಹೆಸರು ತರಬೇಕು ಎನ್ನುವಂಥ ಉದ್ದೇಶವೇ ಹೊರತು ಬೇರೆ ಯಾವುದೇ ದುರುದ್ದೇಶಗಳಲ್ಲಿ ಇರುವುದಿಲ್ಲ. ಆದ ಕಾರಣ ಅಂತಹ ಒಂದು ಒಳ್ಳೆಯ ಆಟ. ಅಷ್ಟು ಮಾತ್ರ ಅಲ್ಲದೆ ಇನ್ನೊಂದು ಧರ್ಮ ಕಾರ್ಯವೂ ಕೂಡ ಅದರಲ್ಲಿ ಇದೆ. ಏನು ಧರ್ಮ ಕಾರ್ಯ ಅಂದರೆ, ತಾನೂ ಸಂತೋಷ ಪಡಬೇಕು, ಇನ್ನೊಬ್ಬರಿಗೆ ಸಂತೋಷವನ್ನು ಕೊಡಬೇಕು ಎನ್ನುವಂಥದ್ದು. ತಾನೂ ಸಂತೋಷ ಪಡುವುದು, ಇನ್ನೊಬ್ಬರಿಗೆ ಸಂತೋಷ ಕೊಡುವಂತಹ ಧರ್ಮ ಕಾರ್ಯವೂ ಕೂಡ ಅಲ್ಲಿ ಇದೆ. ಇಂತಹ ಒಂದು ಒಳ್ಳೆಯ ಆಟದಲ್ಲಿ ಒಳ್ಳೆಯ ಕ್ರೀಡಾಪಟುಗಳಾಗಿ ನೀವು ಮುಂದಿನ ದಿನಗಳಲ್ಲಿ ಮಿಂಚಿ ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯ ಹೆಸರು ತರುವಂತಹ ಒಂದು ಸೌಭಾಗ್ಯ ನಿಮಗೆಲ್ಲರಿಗೂ ಕೂಡ ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಇಂತಹ ಒಂದು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿದಂಥ ಉಳ್ಳಾಲ ಅಸೋಸಿಯೇಷನ್ನವರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ, ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ತೆ. ಕಾರ್ಯಕ್ರಮದ ಮುಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಂಕರ್ ಸರ್ ಅವರು 1-2 ಮಾತುಗಳು ಸರ್. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸೇರಿದಂಥ ಎಲ್ಲ ಚಿಕ್ಕ ಮಕ್ಕಳು, ತರಬೇತಿ ಶಿಬಿರದ ಒಂದು ಪ್ರಯೋಜನವನ್ನು ಪಡ್ಕೊಂಡವರು, ಹಾಗೆ ಇನ್ನಿತರರಿಗೆ ನಾನು ಮಾಡುವ ವಂದನೆಗಳು. ಕಳೆದ ಕೆಲವು ದಿನಗಳಿಂದ, ಅದು ಈ ಮಳೆಗಾಲ ಸಮಯದಲ್ಲಿ ಒಂದು ತರಬೇತಿ ಶಿಬಿರವನ್ನು ಮಾಡುವುದೆಂದರೆ ಬಹಳ ಕಷ್ಟದ ಒಂದು ಕೆಲಸ. ಆದರೂ ಬಹಳ ಧೈರ್ಯದಿಂದ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅವರು ಈ ಕಾರ್ಯವನ್ನು ಮುಗಿಸಿದ್ದಾರೆ. ನನ್ನ ಲೆಕ್ಕದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯ, ಒಳ್ಳೆಯ ಕಾರ್ಯ ಹಾಗೂ ಒಂದು ಪುಣ್ಯ ಕಾರ್ಯ ಅಂತ ಹೇಳ್ತೇನೆ ಈ ತರಬೇತಿ ಶಿಬಿರವನ್ನು. ಯಾಕೆಂದರೆ ಒಂದು ಚಿಕ್ಕ ಮಕ್ಕಳಿಗೆ ವಾಲಿಬಾಲ್ನ ಬಗ್ಗೆ ಒಂದು ಆಟವನ್ನು ಹೇಗೆ ಆಡಬೇಕು ಅಂತ ವಾಲಿಬಾಲ್ ಆಟವನ್ನು ಹೇಗೆ ಆ ಪ್ರೈಮರಿ ಲೆವೆಲಲ್ಲಿ ಹೇಗೆ ಅದನ್ನು ಆಡುವ ಕ್ರಮ ಅಂತ ಹೇಳಿಕೊಡುವುದು ಬಹಳ ಮುಖ್ಯ ಅಂತ
ಬಹಳ ಅರ್ಥಪೂರ್ಣ ಆಗುತ್ತದೆ. ಯಾಕೆಂದರೆ ಈ ಮಕ್ಕಳು ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ವಾಲಿಬಾಲ್ನ ಪ್ರತಿಯೊಂದು ಇಂಚು ಕೂಡ ಅದು ಗೊತ್ತಾಗ್ತದೆ, ಹೇಗೆ ಹೋಗಬೇಕು, ಹೇಗೆ ಗ್ರೌಂಡ್ ವರ್ಕ್ ಮಾಡಬೇಕು, ಹಾಗೆ ಅದನ್ನು ಆ ಆಟವನ್ನು ಕಲಿಯುವ ಈಗಿನ ಮುಂಚಿನ ಹೀಗೆ ಹಿಂದೆಗಳೆಲ್ಲ ಎಲ್ಲರೂ ವಾಲಿಬಾಲ್ ಆಡೋದಂದರೆ ಸೀದಾ ಬಂದು ಕೋರ್ಟ್ ಬಂದು ಸೀದಾ ಆಡುವುದೇ, ಅದರಲ್ಲಿ ಏನವರದ್ದು ವ್ಯಾಯಾಮ ಅದು ಮಾಡುವ ಕ್ರಮವೇ ಇಲ್ಲ ಎಲ್ಲೂ. ಆದರೂ ಈ ಬಗ್ಗೆ ತುಂಬ ನಿಮಗೆ ಒಂದು ನಾಲೆಜ್ ಸಿಕ್ಕಿದೆ. ಅದು ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ಒಂದು ಪ್ರಯೋಜನಕಾರಿ ಅಂತ ನನಗೆ ಅನಿಸ್ತದೆ. ನಾವು ಜಿಲ್ಲಾ ಸಂಸ್ಥೆಯಿಂದ ಕೂಡ ನಾವು ನಮ್ಮ ಕಳೆದ ವರ್ಷ ನಮ್ಮ ತುಂಬ ಚಟುವಟಿಕೆಗಳನ್ನು ಮಾಡಿದ್ರಿಂದ ನಮಗೆ ಸಹ ಕೋಚಿಂಗ್ ಕ್ಯಾಂಪ್ ಮಾಡಬೇಕಂತ ಒಂದು ನಮ್ಮ ಲಿಸ್ಟಲ್ಲಿ ಇತ್ತು. ಆದರೆ ಆಗಲಿಲ್ಲ. ಯಾಕೆಂದರೆ ಕಳೆದ ಒಂದು 2 ವರ್ಷದ ಕೊರೋನಾದ ಸಮಯದಲ್ಲಿ ಬಿಟ್ಟು ಹೋದ ತುಂಬ ನ್ಯಾಷನಲ್ ಮ್ಯಾಚ್ ಎಲ್ಲ ಒಟ್ಟೊಟ್ಟಿಗೆ ಕಳೆದ ವರ್ಷ ಬಂದಿದ್ದರಿಂದ ನಮಗೆ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲದ್ರೆ ಆ ಸೆಕೆಗಾಲದ ರಜೆಯಲ್ಲಿ ಆ ಕ್ಯಾಂಪನ್ನು ನಡೆಸುವುದೆಂದು ನಮ್ಮಲ್ಲಿ ತೀರ್ಮಾನವಾಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡ್ತೇವೆ ಎಂಬ ಭರವಸೆಯನ್ನು ಕೂಡ ನೀಡ್ತೇವೆ. ಹಾಗೆ ಈಗ ನೋಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರಾವಳಿ ಪ್ರದೇಶ ಉಡುಪಿ ಅಥವಾ ದಕ್ಷಿಣ ಕನ್ನಡದಲ್ಲಿ ತುಂಬ ಮಂದಿ ವಾಲಿಬಾಲ್ ಆಟಗಾರರಿದ್ದಾರೆ. ಬಹಳ ಕಾಂಪಿಟೇಷನ್ ಉಂಟು. ಈಗ ಒಂದು ಸೆಲೆಕ್ಷನ್ಗೆ ಆಗುವಾಗ ತುಂಬ ಯಾರನ್ನು ಏನೋ ಎಷ್ಟು ಇಡೀ ನ್ಯಾಷನಲ್ ಲೆವೆಲ್ಗೆ ಮಾಡುವಾಗ ಇಡೀ ನಮ್ಮ ಭಾರತ ದೇಶದಲ್ಲಿ ಕಡೆಗೆ ಸೆಲೆಕ್ಟ್ ಆಗೋದು ಖಾಲಿ 12 ಮಂದಿ ಮಾತ್ರ. ಈ ಸೆಲೆಕ್ಷನ್ ಅಂದರೆ ಭಾರಿ ಟಫೆಸ್ಟ್ ಒಂದು ಕೆಲಸ ಬಹಳ. ಅಂದರೆ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಮಿಗಿಲು ಅಂತ ಅವರು ತೋರಿಸಿಕೊಡ್ತಾರೆ ಈಗೆಲ್ಲ. ಅಷ್ಟು ವಾಲಿಬಾಲ್ ಈಗ ಬೆಳೆದಿದೆ. ಅದರಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ತುಂಬ ಪ್ಲೇಯರ್ಸ್ ಕಳೆದ ವರ್ಷ ನಮ್ಮ ಸೈಡಿಂದ ತುಂಬ ಜನರು ನಮ್ಮ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಆಡಿದ ಅನುಭವ ಗಳಿಸಿದ್ದಾರೆ. ಮತ್ತು ನಾನು ಹೇಳೋದು, ಈ ಕೋಚಿಂಗ್ ಎಂಬ ಅಥವಾ ತರಬೇತಿ ಶಿಬಿರ ಯಾವುದು ನಡೆಸ್ತೇವೆ, ನನ್ನ ಲೆಕ್ಕದಲ್ಲಿ ಒಂದು ತಿಂಗಳಾದರೂ ಮಿನಿಮಮ್ ಬೇಕು. ಯಾಕೆಂದರೆ ನಾವು ಮಾಡಿದ ನಂತರ ಒಂದು ರಿಸಲ್ಟ್ ಬೇಕು ಆ ಮಕ್ಕಳಲ್ಲಿ. ಈಗ ಕಳೆದ ಸಲ ನ್ಯಾಷನಲ್ ಟೀಮಿಗೆ ಸಲ ನಾವು ಕೋಚಿಂಗ್ ಕ್ಯಾಂಪ್ ಮಾಡುವಾಗ ನಮಗೆಲ್ಲ ಕೇವಲ 1-2 ದಿವಸದ ಗ್ಯಾಪಲ್ಲಿ ನಮಗೆ ಬ್ಯಾಂಗ್ಳೂರಿಂದ ಕರೆ ಬರ್ತದೆ, ನೀವು ಕೋಚಿಂಗ್ ಎಂಬ ಮಾಡಬೇಕು. 1 ವಾರದ ಕೋಚಿಂಗ್ ಮೇಲೆ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಕೆಲಸವೂ ಅದು ಪರಿಪೂರ್ಣ ಅಂತ ಆಗೋದಿಲ್ಲ. ಮಿನಿಮಮ್ 1 ತಿಂಗಳಂತ ಒಂದು ಕೋಚಿಂಗ್ ಕ್ಯಾಂಪ್ ಇದ್ದರೆ ನಮಗೆ ಬೇಕಾದ ಹಾಗೆ ಆಟಗಾರರನ್ನು ತಯಾರು ಮಾಡಲಿಕ್ಕೆ ಆಗ್ತದೆ. ಆಗ ಏನೇ ಇದ್ದರೂ ಈ ಉಳ್ಳಾಲ ವಲಯ ಮಟ್ಟದಲ್ಲಿ ನೀವು ಒಳ್ಳೆಯ ಕಾರ್ಯವನ್ನು ಕೈಗೊಂಡಿದ್ದೀರಿ, ಸತತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಕಳೆದ ಸಲ ನೋಡ್ತಿದ್ದೇನೆ, ನಾವು ಜಿಲ್ಲಾ ಮಟ್ಟದಿಂದ ಏರ್ಪಡಿತ ಜಿಲ್ಲಾ ಚಾಂಪಿಯನ್ಶಿಪ್ ಪಂದ್ಯದಲ್ಲೂ ಕೂಡ ಉಳ್ಳಾಲ ಚಾಂಪಿಯನ್ ಆಗಿ ಮೂಡಿಬಂದ ತಂಡ ಇಲ್ಲಿ ತುಂಬ ಜನ ವಾಲಿಬಾಲ್ ಆಟಗಾರರಿದ್ದಾರೆ. ಎಲ್ಲರಿಗೂ ಶುಭ ಹಾರೈಸ್ತಾ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ವಾಲಿಬಾಲ್ನ ಒಂದು ಬಗ್ಗೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವವರಿದ್ದೇವೆ ಅಂತ ತಿಳಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟವರಿಗೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಸೌಭಾಗ್ಯ. ನೋಡಿ, ನಮಗೆಲ್ಲ ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗಲೂ ಈ ಶಾಸಕರು ಮತ್ತು ಸಚಿವರಿಂದ ಏನು ಒಂದು ಗ್ಲಾಸ್ ಕೂಡ ಸಿಗಲಿಲ್ಲ. ಈಗಿನ ಮಕ್ಕಳಿಗೆ ಶಾಸಕರಿಂದ, ಉಸ್ತುವಾರಿ ಸಚಿವರು ಎಲ್ಲರಿಂದ ನಿಮಗೆ ಪ್ರೈಸನ್ನು ಅವರ ಕೈಯಿಂದ ಹಸ್ತಾಂತರ ಮಾಡೋದು ನೀವು ಎಲ್ಲ ದೊಡ್ಡ ಸೌಭಾಗ್ಯವಂತರು. ಮಕ್ಕಳೇ, ಇವತ್ತು ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾಗಿ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ, ಮಾಜಿ ಉಸ್ತುವಾರಿ ಸಚಿವರಾಗಿ ಹಲವಾರು ಅವರು ಮಂತ್ರಿಗಿರಿ ಯಾವುದು ಒಂದನ್ನು ಬಿಟ್ಟಿಲ್ಲ. ಯಾಕೆಂದರೆ ಒಬ್ಬ ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ತನ್ನಿಸ್ತಾನೆ ಮಂತ್ರಿ ಪದವಿ ಬರ್ತದೆ. ಆ ರೀತಿಯಲ್ಲಿ ಎಲ್ಲ ಬಂದಂಥ ಮಂತ್ರಿಗಿರಿಯನ್ನು ಬಹಳ ಅದ್ಭುತವಾಗಿ ಯಶಸ್ಸಿನ ನಿಟ್ಟಿನಲ್ಲಿ ಕೊಂಡೊಯ್ದಂಥ ಸನ್ಮಾನ್ಯ UT ಖಾದರ್ ಅವರು ನಮ್ಮ ಇವತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಕಿಶೋರ್ ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಶಾಸಕರೇ, ಬಹಳ ಸಂತೋಷ ಆಗ್ತಾ ಇದೆ. ಕಳೆದ 1 ತಿಂಗಳಿನಿಂದ ಬಹುಶಃ ಬೇರೆ ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವಾಲಿಬಾಲ್ ತರಬೇತಿಯನ್ನು ನೀಡುವುದರ ಮೂಲಕ ಅವರಲ್ಲಿ ಒಂದು ಹೊಸ ಹುರುಪನ್ನು ತುಂಬಿಸಿದಂಥ ಸಂಘಟನೆ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್. ನಮಗೆಲ್ಲ ಗೊತ್ತಿರುವ ಹಾಗೆ ಯಾವಾಗ ಉಳ್ಳಾಲ ತಾಲೂಕು ಅಸ್ತಿತ್ವಕ್ಕೆ ಬಂತು, ಅಲ್ಲಿಂದ ಪ್ರಪ್ರಥಮವಾಗಿ ಜಿಲ್ಲಾ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾಟವನ್ನು ನಡೆಸಿರುವಂಥ ಒಂದು ಸಂಘಟನೆ ಇದ್ದರೆ ಬಹುಶಃ ಅದು ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತದೆ. ಕಾರಣ ಇಷ್ಟೇ, ಇಡೀ ಉಳ್ಳಾಲ ತಾಲೂಕಿನಾದ್ಯಂತ ಓಡಾಡುವಂಥ ಪಾದರಸಂದೆ ಓಡಾಡುವಂಥ ಅದರ ಅಧ್ಯಕ್ಷರಾದಂಥ ತ್ಯಾಗಮ್ಮ ಹರೇಕಲ್ರವರು
ಅದೇ ರೀತಿ ಅವರಿಗೆ ಕೈ ಜೋಡಿಸುವಂಥ ಕಾರ್ಯದರ್ಶಿಗಳು ಮತ್ತು ಅವರ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇಂತಹ ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನು ಗುರುತಿಸಿಕೊಂಡು, ಬೇರೆ ಬೇರೆ ಶಾಲೆಯ ಮಕ್ಕಳನ್ನು ಗುರುತಿಸಿಕೊಂಡು ಚಿಕ್ಕ ವಯಸ್ಸಿನಲ್ಲೇ ತರಬೇತಿಯನ್ನು ನೀಡಿದಾಗ ಅವರು ಬಹಳ ದೊಡ್ಡ ಆಟಗಾರರಾಗಿ ಬೆಳೆಯುತ್ತಾರೆ ಅನ್ನತಕ್ಕಂಥ ಒಂದು ಸೂಚನೆ ಇದು. ಇವತ್ತು ವಿವಿಧ ರೀತಿಯ ವಿನ್ಯಾಸ ಇರತಕ್ಕಂಥ ಯೂನಿಫಾರ್ಮ್ ಸಮವಸ್ತ್ರವನ್ನು ಕೂಡ ಮಕ್ಕಳಿಗೆ ಕೊಟ್ಟಿದ್ದಾರೆ. ಆ ಒಂದು ತಂಡಕ್ಕೆ ನಾನು ಯಾವತ್ತೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಶಾಂತ್ ಕಾಜ್ ಅವರು ಹೇಳಿದ್ರು ಒಂದು ಮಾತು, ನಮ್ಮಲ್ಲಿ ನೈಸರ್ಗಿಕ ಸಂಪತ್ತು ಬೇಕಾದಷ್ಟಿದೆ, ಆದರೆ ಮಾನವ ಸಂಪತ್ತಿನ ಕೊರತೆ ಇದೆ ಅಂತ ಹೇಳ್ಕೊಂಡು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಿದ್ರೂ ಕೂಡ ಸಮಾಜದಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಹುಟ್ಟುತ್ತಾರೆ, ಆದರೆ ದೊಡ್ಡ ದೊಡ್ಡ ಮನಸ್ಸುಗಳು ಹುಟ್ಟುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಒತ್ತಿ ಹೇಳಿದ್ದಾರೆ. ಅರ್ಥಪೂರ್ಣವಾದಂಥ ಮಾತು. ಆದರೆ ಬಹಳಷ್ಟು ಮಾನವ ಸಂಪನ್ಮೂಲಗಳನ್ನು ಒಂದು ತಂಡಕ್ಕೆ ಅಥವಾ ಒಂದು ಸಂಘಟನೆಗೆ ನಾವು ಒದಗಿಸಿಕೊಡುವುದಾದರೆ ಆ ಸಂಘಟನೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ನಡೆಸಿಕೊಳ್ಳಲಿಕ್ಕೆ ಅದು ಸಾಧ್ಯ ಅಂತ ನಮಗೆಲ್ಲ ತಿಳಿದಿರುವಂಥ ವಿಚಾರ. ಮಕ್ಕಳಿಗೆ ಒಂದು ಕಿವಿ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ 1 ತಿಂಗಳಿನಿಂದ ನಿಮಗೆ ಈ ವಾಲಿಬಾಲ್ ತರಬೇತಿಯನ್ನು ಯಾವ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಿಮಗೆ ಆರಂಭದಲ್ಲಿ ಆ ಬಾಲನ್ನು ಹೇಗೆ ಹಿಡಿಯುವುದು, ಹೇಗೆ ಸರ್ವಿಸ್ ಮಾಡುವುದು, ಹೇಗೆ ಪಾಸ್ ಮಾಡುವುದು, ಹೇಗೆ ಆಲ್ರೌಂಡರ್ ಆಗಿ ಆಡುವುದು ಅಂತ ನಿಮಗೆ ಗೊತ್ತಿರಲಿಲ್ಲ. ಬಹುಶಃ ಇವಾಗ ನಿಮಗೆ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರವೀಂದ್ರ ಸರ್ ಹೇಳಿದಾಗೆ ಒಂದು ಚೌಕಟ್ಟಿದೆ, ವಾಲಿಬಾಲ್ ಆಟಕ್ಕೆ ಒಂದು ಚೌಕಟ್ಟಿದೆ. ಬಾಲ್ ಯಾವತ್ತೂ ಆ ಚೌಕಟ್ಟಿನ ಗೆರೆಯಿಂದ ಹೊರಗೆ ಬಿದ್ದಾಗ ಅದು ಔಟ್ ಆಗಿರ್ತದೆ, ಒಳಗೆ ಅದು ಎಲ್ಲೇ ಬಿದ್ದರೂ ಕೂಡ ಅದು ರೈಟ್ ಆಗಿರ್ತದೆ. ನಿಮ್ಮ ಬದುಕಿಗೆ ಅದೊಂದು ಪಾಠ, ನಿಮ್ಮ ಜೀವನದಲ್ಲಿ ಕೂಡ ಅದೊಂದು ಪಾಠ. ನಿಮ್ಮ ಬದುಕಿಗೆ ಒಂದು ಚೌಕಟ್ಟಿದೆ, ಆ ಚೌಕಟ್ಟಿನಿಂದ ನೀವು ಯಾವತ್ತೂ ಹೊರಗೆ ಹೋಗಬಾರದು. ಆ ಚೌಕಟ್ಟಿನ ಒಳಗೇನೆ ನಿಮ್ಮ ಬದುಕನ್ನು ನೀವು ನಡೆಸಿದರೆ ನೀವು ಅರ್ಥಪೂರ್ಣವಾದಂತಹ, ಬಹಳ ಪ್ರಮುಖವಾದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ನಿಮಗೆ ಬೆಳೆಯಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಹೈದರ್ ಕೈರಂಗಳು ಒಂದು ಮಾತು ಹೇಳಿದರು ನಮ್ಮ ಅಧ್ಯಕ್ಷರ ಬಗ್ಗೆ, ಬಹಳ ಮೆಚ್ಚುವಂಥದ್ದು, ನಾವು ಕಣ್ಣಾರೆ ಕಂಡಂಥದ್ದು. ಅವರು ಬೆಳಗ್ಗಿನಿಂದ ಸಂಜೆವರೆಗೆ ಒಂದು ಓಡಾಟ ಮಾಡುವುದು ಅಂತ ಹೇಳಿದರೆ ಈ ಕ್ಷೇತ್ರದಲ್ಲಿ ಅವರು ನೇರವಾಗಿ ನಡೆದರೆ ಬೊಂಬೈಗೆ ಮುಟ್ಟಬಹುದಿತ್ತು. ಅಷ್ಟು ವೇಗದಲ್ಲಿ ಅವರ ಕಾರ್ಯಚಟುವಟಿಕೆ, ನಿಂತಲ್ಲಿ ನಿಲ್ಲುವುದಿಲ್ಲ. ಯಾವುದೇ ಒಂದು ಮೀಟಿಂಗ್ ಇದ್ದರೂ ಕೂಡ ಮಗುವಿಗೆ ಅಸೌಖ್ಯ ಅಂತ ಹೇಳಿದ್ರೂ ಕೂಡ ಆ ಮಗುವನ್ನೇ ಎತ್ತಿಕೊಂಡು ಆ ಸಭೆಗೆ ಬರ್ತಾರೆ, ಮೀಟಿಂಗ್ಗೆ ಬರ್ತಾರೆ. ಇದು ಸತ್ಯ, ಹೈದರ್ ಹೇಳಿದಂಥ ಮಾತು, ನಾನು ಒಪ್ತೇನೆ. ಅದು ಯಾವುದೇ ಒಂದು ಕಾರ್ಯ ಮೇಲೆ ಕೂಡ ಅಂತಹ ತ್ಯಾಗ ಮನೋಭಾವನೆ ಇರತಕ್ಕಂಥ ವ್ಯಕ್ತಿಗಳು ಒಂದು ಸಂಘಟನೆಗೆ ಅನಿವಾರ್ಯ. ಇವತ್ತು ಶಾಸಕರು ಬಹಳಷ್ಟು ಕಡೆ ಇದನ್ನು ಹೇಳ್ತಾರೆ ಮಾತು. ಒಬ್ಬ ವ್ಯಕ್ತಿ ಯಾವುದೇ ಕೆಲಸ ಮಾಡೋದಿದ್ರು ಕೂಡ ಅದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ತ್ಯಾಗದ ರೂಪದಲ್ಲಿ ಅಲ್ಲಿ ಕೆಲಸವನ್ನು ಮಾಡಬೇಕು. ಆವಾಗ ಆ ತ್ಯಾಗದ ಬದುಕು ಅವನನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳುತ್ತಾ, ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ, ನೀವು ಉತ್ತಮ ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಈ ದೇಶದ ಒಂದು ಸತ್ಪ್ರಜೆಯಾಗಿ ಬಾಳಿ ಬದುಕಿ ಅಂತ ಹೇಳುತ್ತಾ, ನಿಮಗೆಲ್ಲ ಆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ನಿಮ್ಮನ್ನು ಚೆನ್ನಾಗಿ ಇಟ್ಟಿಲ್ಲ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಸನ್ಮಾನ್ಯ ಶಾಸಕರಾದ UT ಖಾದರ್ ಅವರು ಎಲ್ಲರಿಗೂ ಶುಭವನ್ನು ಹಾರೈಸಬೇಕು ಅಂತೇಳಿ ವಿನಂತಿ ಮಾಡಿ. ಪ್ರಥಮವಾಗಿ ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರನ್ನು ಮತ್ತು ಇಡೀ ತಂಡದವರು ನಾನು ವಿಶೇಷ ಅಭಿನಂದನೆ ಶುಭಾಶಯ ನಾನಿವತ್ತು ಸಲ್ಲಿಸ್ತೇನೆ. ತಾಲೂಕು ಮಟ್ಟವಾಗಿ ಸ್ಪೋರ್ಟ್ಸ್ನಲ್ಲಿ ದೊಡ್ಡೊಂದು ವೇಗದಲ್ಲಿ ಬೇರೆ ಬೇರೆ ಇಲಾಖೆ ಇದೆ. ಸ್ಪೋರ್ಟ್ಸ್ ಬಾಲ್ ವೇಗದಲ್ಲಿ ಉಳ್ಳಾಲ ತಾಲೂಕು ಓಡಾಡ್ತಾ ಇದೆ, ಆ ಕಡೆ ಈ ಕಡೆ ಅಂತೇಳಿ. ಬೇರೆ ಕ್ರಿಕೆಟ್ ಅಸೋಸಿಯೇಷನ್ ಆಯಿತು, ವಾಲಿಬಾಲ್ ಅಸೋಸಿಯೇಷನ್ ಆಯಿತು, ನಿಮ್ಮ ಫುಟ್ಬಾಲ್ ಅಸೋಸಿಯೇಷನ್ ಆಯಿತು, ಇನ್ನು ಅಂಡರ್ ಆರ್ಮ್ದು ಒಂದು ಅಸೋಸಿಯೇಷನ್ ಬೇರೆ ಆಯಿತು. ಈ ಸಂದ ವಾಲಿಬಾಲ್ನವರು ಈಗಾಗಲೇ ಒಂದು ಜಿಲ್ಲಾ ಮಟ್ಟದೊಂದು, ತಾಲೂಕು ಮಟ್ಟದೊಂದು ಪಂದ್ಯವನ್ನು ಏರ್ಪಡಿಸಿದ್ದಾರೆ. ಇವತ್ತು ಶಿಬಿರವನ್ನು ಕೊಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಯಾರು ಇವತ್ತು ಭಾಗವಹಿಸಿದ್ದೀರಾ, ನೀವು ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ವಾಲಿಬಾಲ್ ಆಟಗಾರ ಆಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ನಿಮ್ಮ ಆಸಕ್ತಿ, ನಿಮ್ಮ ಆಶೆ ಮತ್ತು ಕ್ರೀಡೆ ಬಗ್ಗೆ ಇರುವಂಥ ವಿಶೇಷ ಒಲವು ನಮಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ. ನಾವು ಕೂಡ 6, 7, 8ನೇ ತನಕ ಹೋಗ ವಾಲಿಬಾಲು, ಫುಟ್ಬಾಲು, ಹಾಕಿ ಎಲ್ಲವೂ ಕೂಡ ನಾವು ಆಲ್ರೌಂಡ್ರು. ನಾನು ಮನೆಯಿಂದ ಹೊರಡುವಾಗ ಎಲ್ಲೊಮ್ಮೆ ನೋಡ್ತಾ ಇದ್ದು ಕಾಲಿಗೆ ಫುಟ್ಬಾಲ್ ಸ್ಟಡ್, ಅದಕ್ಕೆ ಆವಾಗ ಈಗ ಫೈಬರ್ ಸ್ಟಡ್ ಬರ್ತದೆ, ಆ ಕಾಲದಲ್ಲಿ ವುಡನ್ ಸ್ಟಡ್ ಇದ್ದದ್ದು. ಮತ್ತು ಮೊಣಕಾಲು ತನಕ ಒಂದು ಸ್ಟಾಕಿಂಗ್ಸ್, ಅದನ್ನು ಕೈಯಲ್ಲಿ ಒಂದು ವ್ಯಾಂಪೈರ್ದು ಹಾಕಿ ಸ್ಟಿಕ್, ಇನ್ನೊಂದು ಕೈಯಲ್ಲಿ ನಿಮ್ಮ ಕ್ರಿಕೆಟ್ ಬ್ಯಾಟ್, ಮತ್ತು ಇಲ್ಲಿಗೊಂದು ವಾಲಿಬಾಲ್ದು ನೆಟ್ ಇದ್ದೊಂದು ವಾಲಿಬಾಲ್, ಇದನ್ನು ಹಾಕಿಕೊಂಡು ಮತ್ತು ಬ್ಯಾಗ್ ಸಮೇತ ಹೋಗುವಂಥದ್ದು. ಸೊ ಎಲ್ಲ ಇದರಲ್ಲಿ ಸಕ್ರಿಯವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡದ್ದು ಬಹುಶಃ ನಮಗೆ ನಿಮ್ಮಷ್ಟು ವಯಸ್ಸು ಈಗಲೂ ನನಗೆ ನೆನಪಾಗುವಂಥದ್ದು. ಆದಾಗ ನಿಮಗೆ ಯಾವತ್ತೂ ನಮಗೆ ಟ್ರೈನಿಂಗ್ ಈ ವಿಚಾರ ಯಾವುದು ಕೂಡ ಇರಲಿಲ್ಲ. ಆದರೆ ತಾವು ಇವತ್ತು ಉತ್ತಮವಾದ ಟ್ರೈನಿಂಗ್ ಸಿಕ್ಕುವಂಥ ಅವಕಾಶ ಆಗಿದೆ. ಯಾರೆಲ್ಲ ಆಸಕ್ತಿ ಇದ್ದೀರಿ ಎಲ್ಲ ತರಬೇತಿ ಇದರಲ್ಲಿ
ಅತ್ಯಧಿಕವಾಗಿ ನೀವು ಭಾಗವಹಿಸಿ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ಕ್ರೀಡೆ ಕೂಡ ದೊಡ್ಡ ಮಹತ್ವ ಕೊಡುವ ವಿಚಾರ ಇವತ್ತು ಆಗಲಿ ಅಂತ ಹೇಳಿದ್ದೇನೆ. ಅದೇ ರೀತಿ ಮತ್ತು ತಾಲೂಕು ಮಟ್ಟದಲ್ಲಿ ತಮ್ಮ ಟ್ರೈನಿಂಗ್ ಕ್ಯಾಂಪ್ ನಡೀತದೆ, ಬೇರೆ ಬೇರೆ ಕ್ಯಾಂಪ್ ನಡೀತಾ ಇದೆ. ಈಗ ನನಗೆ ಸತೀಶ್ ಅವರು ಮತ್ತು ಶಂಕರ್ ಅವರೆಲ್ಲ ಸಲಹೆ ಕೊಟ್ಟರು, ಬಹುಶಃ ಒಂದು ಇಂಡೋರ್ ವಾಲಿಬಾಲ್ ಸ್ಟೇಡಿಯಂ ಮತ್ತು ಇಂಡೋರ್ ವಾಲಿಬಾಲ್ ಮತ್ತು ಶಟಲ್ ಸ್ಟೇಡಿಯಂ ಜೊತೆಯಾಗಿ ನಮಗೆ ಮಾಡುವಂಥ ಅವಕಾಶ ಖಂಡಿತವಾಗಿಯೂ ಇದೆ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಕೇಳಿದೆ ಎಷ್ಟು ನಾನು ಬೇಕಾಗ್ಬೋದು ಅಂತೇಳಿ, ಒಂದು 50 ಲಕ್ಷ ಬೇಕಾಗ್ಬೋದು ಅಂತ ಹೇಳಿದರು. ಅದಕ್ಕಾಗಿ ನಮ್ಮ ತ್ಯಾಗ ಮಾಸ್ಟರ್ ಹೈದರ್ ಕೈರಂಗಲ, ನಮ್ಮ ಇಕ್ಬಾಲ್ ಮತ್ತು ನಮ್ಮ ಈ ಒಂದು ತಂಡ ಏನಿದೆ ಇಲ್ಲಿ ಓಡಾಡುವಂಥ ನಿಮ್ಮ ತಾಲೂಕು ಮಟ್ಟದ ತಂಡ, ನಾನು ತಹಶೀಲ್ದಾರ್ಗೆ ಮಾತಾಡ್ತೇನೆ, ಜಾಗ ಗುರುತಿಸಿಕೊಳ್ಳಿ. ನೀವು ಜಾಗ ಗುರುತಿಸಿಕೊಂಡ್ರೆ ವಾಲಿಬಾಲ್ ಮತ್ತು ಶಟಲ್ನ ಇಂಡೋರ್ ಸ್ಟೇಡಿಯಮನ್ನು ನಾನು ಖಂಡಿತವಾಗಿ ನಾನು ನಿರ್ಮಾಣ ಮಾಡಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಜಾಗ ನಮ್ಮ ಹತ್ರ ಭಾಳಷ್ಟಿದೆ, ಅದರ ಬೆನ್ನ ಹಿಂದೆ ಬಿದ್ದು ಅದರ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಬೇಕು. ಅದಕ್ಕಾಗಿ ನಾನೊಂದು ಬನ್ನಿ, ನಾನು ತಕ್ಷಣ DC ತಹಶೀಲ್ ಲೆಟ್ರ್ ಕೊಡ್ತೇನೆ, ಮುಂದೆ ನಿಂತು 4-5 ಜಾಗ ಬಯಲಷ್ಟಿದೆ, ಒಂದು ಜಾಗ ಸೆಲೆಕ್ಟ್ ಮಾಡಿ ನನಗೆ ಆದಷ್ಟು ಬೇಗ ನಿಮ್ಮ ಇಲಾಖೆಗೆ ಅದನ್ನು ಹಸ್ತಾಂತರಕೊಳ್ಳಿ. ಯಾಕೆ ನನಗೆ ಟೈಮ್ ಇರೋದಿಲ್ಲ, ಯಾರು ಬೆನ್ನಿಂದ ಬಿದ್ದರೂ ಅವರ ಕೆಲಸ ಆಗ್ತದೆ. ನಾವು ಇವತ್ತಿದ್ದೇವೆ, ನಾಳೆ ಬೆಂಗಳೂರು ಹೋಗ್ತೇವೆ, ಇನ್ನೊಂದು ಮಂಗಳೂರು ಬರ್ತೇವೆ, ಏನೋ ಸಮಸ್ಯೆ ಬರ್ತದೆ, ಅದರ ಹಿಂದೆ ಓಡಾಡಿಕೊಂಡು ಹೋಗೋ ಕಾರಣ ನಮಗೆ ಮೈಂಡ್ ಅಪ್ಲಿಕೇಶನ್ ಮಾಡಲಿಕ್ಕೆ ನಮ್ಮ ಕಷ್ಟ ಅದು. ಆದರೆ ನೀವು ಇದರ ಬೆನ್ನೆಯಿಂದ ಬಿದ್ದು ನಾನು ಏನು ಸಹಕಾರ ಕೊಡ್ತೇನೆ, ಫಾಲೋಅಪ್ ಮಾಡಿ. ಸ್ಥಳ ಆದರೆ ನಾನು ಆದಷ್ಟು ಬೇಗನೆ ಖಂಡಿತವಾಗಿಯೂ ನಾನು ನಿಮಗೆ ಇಂಡೋರ್ ಸ್ಟೇಡಿಯಂ 100ಕ್ಕೆ 100 ಮಾಡಿ ಕೊಡ್ತೇನೆ. ನಾನು ಬಹುಶಃ ಈಗ ನಮ್ಮ ಬುಡಿಪು ಕ್ರೀಡಾಂಗಣ ಮತ್ತು ನಮ್ಮ ಅರೇಕಲ ಕ್ರೀಡಾ ಮತ್ತು ಇನ್ನೊಂದು ಕ್ರೀಡಾಂಗಣ ಜೊತೆಯಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮತ್ತು ಕಮ್ಯುನಿಟಿ ಸೆಂಟರ್, ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಮಾಡಲಿಕ್ಕೆ ಕೂಡ ಯೋಜನೆ ತಯಾರಿ ಇವತ್ತು ಮಾಡ್ತಾ ಇದ್ದೇನೆ. ಆದ ಕಾರಣ ಅದರ ಜೊತೆಯಲ್ಲಿ ಇದನ್ನು ಕೂಡ ನಮಗೆ ಮಾಡಲಿಕ್ಕೆ ಸದವಕಾಶ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಕೊಡಿ ಅಂತ ಕೇಳಿಕೊಳ್ತಾ ಎಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿ, ನವ್ಯರವರಿಗೆ ಮತ್ತು ನನ್ನ ಶುಭಾಶಯ ಸಲ್ಲಿಸಿ, ಇನ್ನಷ್ಟು ದೊಡ್ಡ ಮಟ್ಟದ ಆಟಗಾರರಾಗಲಿಕ್ಕೆ ನಮ್ಮೆಲ್ಲರ ಪ್ರಾರ್ಥನೆ ಅವ್ರ ಜೊತೆ ಇರಲಿ ಅಂತ ಕೇಳಿಕೊಳ್ತಾನೆ. ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೇಳಿರ್ಬೋದು ನೀವು, ಈಗ ಉಳ್ಳಾಲ ತಾಲೂಕಾಯಿತು, ಈ ನಿಮಗೆ ಇಂಡೋರ್ ಸ್ಟೇಡಿಯಂ ಎಲ್ಲಿ ಇಲ್ಲ ಸರಿಕಟ್ಟಾಗಿ, ವಾಲಿಬಾಲ್ ಸ್ಟೇಡಿಯಂ ಮತ್ತು ಪ್ಲಸ್ ಸ್ವಿಮ್ಮಿಂಗ್ ಪೂಲು, ಶಟ್ಲಿದು ಕೂಡ ಮಾಡ್ತಾರೆ ಅಂತೇಳಿ ತುಂಬ ಖಂಡಿತ ಮಾಡಿಯೇ ಮಾಡ್ತಾರೆ. ಯಾಕೆಂದರೆ ಅವ್ರು ಹೇಳಿದ ಇಷ್ಟೋ ತನಕ ಮಾಡದೇ ಇರಲಿಲ್ಲ. ನಾವು ಫಾಲೋಅಪ್ ಮಾಡಬೇಕು ಖಂಡಿತ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರೊಂದಿಗೆ ನಮ್ಮ ಉಳ್ಳಾಲ ತಾಲೂಕನ್ನು ಒಂದು ಮಾಡರ್ನ್ ತಾಲೂಕು, ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು ಅದ್ಭುತವಾದ ಒಂದು ತಾಲೂಕಾಗಿ ರೂಪಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಶಾಸಕರು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ವಂದನೆಗಳು. ಈಗ ನಮ್ಮ ನವ್ಯ ಶಾಸಕರ ಹತ್ರ ಹೇಳುದು, ನವ್ಯ ಅವರು ಇವತ್ತು ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾದಲ್ಲಿ ಹರಿಯಾಣದಲ್ಲಿ ನಡೆದಂಥ ರಾಷ್ಟ್ರಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಆಯಿತಾ, ನಮ್ಮ ರಾಜ್ಯದಿಂದ ಮಂಗಳ ಫ್ರೆಂಡ್ಸ್ ಸರ್ಕಲಲ್ಲಿ ಪ್ರತಿದಿನ ತರಬೇತಿ ತೆಗೆದುಕೊಳ್ಳುವಂಥ ಹುಡುಗಿ ಪ್ರತಿದಿನ ತರಬೇತಿಗೆ ಹೋಗ್ತಾರೆ, ಗೊತ್ತಾಯ್ತಲ್ಲ. ಪ್ರತಿದಿನ ತರಬೇತಿಗೆ ಹೋಗುವ ಮುಖೇನ ರಾಜ್ಯದಿಂದ ಆಯ್ಕೆಯಾಗಿ ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ವಾಲಿಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ನಾಡಿಗೆ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ.
ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳೆಲ್ಲ ಬಹಳ ಅಚ್ಚುಕಟ್ಟಾದ ತರಬೇತಿಯನ್ನು ಪಡೆದಿದ್ದಾರೆ. ನಿಮ್ಮ ಶಾಲೆಯಲ್ಲಿ ಅದನ್ನು ಮುಂದುವರಿಸಿ ಅಂತೇಳಿ ಹೇಳ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಗೌರವಾನ್ವಿತರಿಗೂ ನಮ್ಮ ಉಳ್ಳಾಲ ವಾಲಿಬಾಲ್ ಅಸೋಸಿಯೇಷನ್ನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ಮಗದೊಮ್ಮೆ ಕ್ರೀಡಾ ಏಳಿಗೆಗೆ ನಾವೆಲ್ಲ ಶ್ರಮಿಸೋಣ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಹಾಗೆ ಈ ಸಭಾಂಗಣದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತಹ ವಿಶ್ವಮಂಗಳ ವಿದ್ಯಾಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ 12 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.